ನಮಸ್ಕಾರ ಬಂಧುಗಳೇ, ನಮ್ಮ ಕ್ರಿಶ್ ಉಡುಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರುವಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಉಡುಪಿಯ ಪುಣ್ಯಕ್ಷೇತ್ರದ ಪರಿಚಯ ಮಾಡುವ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹು ಅಗತ್ಯ. ಯಶ್ಪಾಲ್ ಸುವರ್ಣರವರ ಆಗಮನವಾಗಿದೆ. ಬಹುಶಃ ಇಂದಿನ ವಾಲಿಬಾಲ್ ಪಂದ್ಯಾವಳಿಯ ಮುತುವರ್ಜಿಯಲ್ಲಿ ಇವರ ನೇತೃತ್ವದಲ್ಲಿ ಆಯೋಜನೆಯನ್ನು ಕಂಡುಕೊಳ್ಳುತ್ತಿರುವಂತಹ ಅಟಲ್ ಟ್ರೋಫಿ ಮಹಿಳಾ ವಿಭಾಗದ ಪಂದ್ಯಾಟದ ಉದ್ಘಾಟನೆಗಾಗಿ ಈ ಭಾಗದಿಂದ ಸಾಗಿ ಬಂದವರಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತವನ್ನು ಬಯಸಿಕೊಂಡು ಆಗಮಿಸಿರುವಂತಹ ಎಲ್ಲ ಸಜ್ಜನ ಕ್ರೀಡಾ ಪ್ರೇಕ್ಷಕ ಬಂಧುಗಳಿಗೂ ಕೂಡ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ 6 ತಂಡಗಳ ನಾಯಕಿಯರು ವಾಲಿಬಾಲ್ ಅಂಗಣದ ವ್ಯವಸ್ಥೆ, ಗ್ಯಾಲರಿಯ ವ್ಯವಸ್ಥೆಯ ಜೊತೆಗೆ ಮಹಿಳಾ ವಿಭಾಗವನ್ನು ಕೂಡ ಈ ಭಾಗದಿಂದ ಪರಿಚಯಿಸಿಕೊಳ್ಳಬೇಕು ಎಂಬುದನ್ನು ಪರಿಚಯಿಸಿಕೊಂಡು ಮಹಿಳಾ ವಿಭಾಗಕ್ಕಾಗಿ ಪಂದ್ಯಾವಳಿಯನ್ನು ಆಯೋಜನೆಯನ್ನು ಮಾಡಿಕೊಂಡು ಎಲ್ಲ ಪಂದ್ಯಾಟದ ನೇತೃತ್ವವನ್ನು ವಹಿಸಿಕೊಂಡವರು ಉಡುಪಿ ಜಿಲ್ಲೆ ಕಂಡಂತಹ ನಮ್ಮ ಹೆಮ್ಮೆಯ ಶಾಸಕರು ಶ್ರೀಯುತ ಯಶ್ಪಾಲ್ ಸುವರ್ಣ ರವರ ಆಗಮನವಾಗಿದೆ. ಮುಖ್ಯ ವೇದಿಕೆಗೆ ಬಂದು ಈ ಭಾಗದಿಂದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳುವರಿದ್ದಾರೆ. ಸರ್, ತಮ್ಮನ್ನು ಮುಖ್ಯ ವೇದಿಕೆಗೆ ಸ್ವಾಗತಿಸಿಕೊಳ್ಳುತ್ತಿದ್ದೇವೆ. ಸರ್, ಈಗಾಗಲೇ ಈ ಭಾಗದಿಂದ ಪರಿಚಯವನ್ನು ತರಬೇತಿಯನ್ನು ಪಡೆದುಕೊಂಡಂತಹ ದುರ್ಗಾ ಜೋಡು ರಸ್ತೆ ದುರ್ಗಾ ಸೈನ್ಸ್ ಕಾರ್ಯಕ್ರಮದ ವಿರುದ್ಧವಾಗಿ ಏಸ್ ಅಕಾಡೆಮಿ ಪಂದ್ಯಾವಳಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಲಿಕ್ಕಿದೆ. ಕರೆಸಿಕೊಳ್ಳೋಣ. ಅದೇ ರೀತಿ ಈಗಾಗಲೇ ಮತ್ತೊಂದು ಭಾಗದಿಂದ ಪರಿಚಯವನ್ನು ಮಾಡಿಕೊಳ್ಳುತ್ತಿರುವಂತಹ ಏಸ್ ಅಕಾಡೆಮಿ ವಾಲಿಬಾಲಿನ ಮುಖಾಂತರವಾಗಿ ಸಾಕಷ್ಟು ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡಿರುವಂತಹ ಮತ್ತೊಂದು ಹೆಮ್ಮೆಯ ಸಂಸ್ಥೆ ಏಸ್ ಅಕಾಡೆಮಿ ಅಂಗಣದ ಒಳಭಾಗಕ್ಕೆ ಸಾಗಿ ಬರುವುದರ ತಯಾರಿಯಲ್ಲಿ ತೊಡಗಿಸಿಕೊಂಡವರಿದ್ದೇವೆ. ಡಿಫೆನ್ಸ್ ಹೊಂದಾಣಿಕೆ
ಉಡುಪಿಯಿಂದ ಕಾರ್ಕಳಕ್ಕೆ ಸೀಮಾ ಹೊಡೆತದಲ್ಲಿ ತಪ್ಪನ್ನು ಮಾಡಿಕೊಳ್ಳುತ್ತಿದೆ ಸರ್ವೀಸ್. ಆ ಭಾಗದಿಂದ ಮತ್ತೆ ಏತುವಿಕೆಯನ್ನು ಪರಿಚಯಿಸಿಕೊಂಡು ಬರಿದ್ದೇವೆ. ಚೆಂಡು ಅಂಗಣದಿಂದ ಹೊರಭಾಗದಲ್ಲಿತ್ತು. ತದನಂತರದಲ್ಲಿ ಉಡುಪಿ ಮಹಿಳಾ ಮೋರ್ಚಾ ಹಾಗೂ ಮುಂಡಾಜೆ ತಮ್ಮನ್ನು ಎಚ್ಚರಿಸಿಕೊಳ್ಳುತ್ತಿದ್ದಾವೆ. ಎಸ್ ಗುಡ್ ಶಾಟ್. ಸೀಮಾ ಹೊಡೆತ. ಎಸ್ ಮತ್ತೆ ಆ ಭಾಗದಿಂದ ಹೊಡೆತಕ್ಕೆ ಪ್ರತಿ ಹೊಡೆತ. ಅಂಕವನ್ನು ಪಡೆದುಕೊಂಡಂತಹ ಮಹಿಳಾ ಮೋರ್ಚಾದ ಮುಖಾಂತರವಾಗಿ ಪರಿಚಯಿಸಿಕೊಂಡವರು ನಾವುಗಳು. 2-5 2-5. ಎಸ್ ಗುಡ್ ಡಿಫೆನ್ಸ್ ಸೀಮಾ. ಪ್ರಿಯಾ ಹೊಡೆತ ಯಶಸ್ಸನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿದೆ. ಹೊಂದಾಣಿಕೆ ಎತ್ತುವಿಕೆ. ಎಸ್ ಗುಡ್ ಡಿಫೆನ್ಸ್. ಹೊಡೆತ 6-2. ಮತ್ತು ಯಶಸ್ಸು. ಲಾಂಗ್ ಸರ್ವಿಸ್ 7-3 7-3. Yes, good shot. Into 3 8-3. ಸರ್ವೀಸ್. ಮತ್ತೆ ಎತ್ತುವಿಕೆಯಲ್ಲಿ ತಪ್ಪನ್ನು ಮಾಡಿಕೊಳ್ಳುತ್ತಿದ್ದೇವೆ. ಹೊಂದಾಣಿಕೆ. ಹೊಡೆತದ ವಿಫಲತೆ. ಎಸ್ 5-9 5-9. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಹಾಗೆ ಈ ಭಾಗದಿಂದ ನಿಶಾ. ಎಸ್ ಗುಡ್ ಡಿಫೆನ್ಸ್. ಶೈನಿ ಮುಖಾಂತರ ಬಗ್ಗೆ ಹೊಡೆತ. ಶೈನಿ ಎಸ್ ಹೊಡೆತ 6-9. ಅಕ್ಕ ತಂಗಯ್ಯರ ಆಟವನ್ನು ಕಂಡುಕೊಳ್ಳುತ್ತಿದ್ದೇವೆ. ನಿಶಾ ಸಸ್ ಶೈನಿ ಮುಖಾಂತರವಾಗಿ ಸರ್ವೀಸ್. ಗುಡ್ ಸರ್ವೀಸ್. ಮತ್ತೆ ಈ ಭಾಗದಿಂದ ಅಟಲ್ ಟ್ರೋಫಿಗಾಗಿ ಸಾಗಿ ಬರುತ್ತಿದೆ ಹಣಾಹಣಿ. ಶೈನಿ ಎಸ್ 10-6. ಪ್ರಿಯಾ ಮುಖಾಂತರವಾಗಿ ಹೊಡೆತ 7-10 ಅಂಕವನ್ನು ಗಿಟ್ಟಿಸಿಕೊಳ್ಳುತ್ತಿದ್ದೇವೆ. 7-10. ಶೈನಿ ಗುಡ್ ಪಾಸ್. ಮತ್ತೆ ಹೊಡೆತ. ಅಷ್ಟೇ ಸುಂದರವಾದಂತಹ ಎತ್ತುವಿಕೆ. ಮತ್ತೆ ಕೈ ಜಾರಿದೆ. ಬಲೆಯ ಸ್ಪರ್ಶವಾಗಿದೆ. 12. ಈ ರೀತಿಯಾಗಿ ಆಯೋಜನೆಗಳ ಮುಖಾಂತರವಾಗಿ ಯಶಸ್ವಿ ಸಂಘಟನೆಗಳನ್ನು ಪರಿಚಯಿಸಿಕೊಳ್ಳುತ್ತಿರುವವರು. ಶಾಟ್ ಚೆಕ್ ಔಟ್. 13-7 13-7. ರೆಸ್ಟೋರೆಂಟಿನ ಮಾಲಕರಾಗಿರುವಂತಹ ಶ್ರೀಯುತ ವಿಕ್ಕಿ ಅವರ ಆಗಮನವಾಗಿದೆ. ಸರ್ ತಾವು ಈ ಭಾಗದಲ್ಲಿ ನಮ್ಮೊಂದಿಗಿದ್ದೀರಾ? ಶ್ರೀಯುತರಿಗೆ ಶ್ರೀಯುತ ಪ್ರಭಾಕರ್ ಪೂಜಾರಿ ಅವರು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಸರ್. ಫ್ಯಾಮಿಲಿ ರೆಸ್ಟೋರೆಂಟಿನ ಮಾಲಕರು ಇಂದು ನಮ್ಮ ಹೆಮ್ಮೆಯ ಸಂಸ್ಥೆಯ ಮೇಲೆ ಪಂದ್ಯಾಟದ ಮೇಲೆ ಪ್ರೀತಿ ಇಟ್ಟು ನಮ್ಮೊಂದಿಗೆ ಬಂದವರಿದ್ದೀರಾ ಸರ್. ತಮಗೂ ಕೂಡ ಉಡುಪಿ ಅಟಲ್ ಟ್ರೋಫಿಯ ಪರವಾಗಿ ಸ್ವಾಗತವನ್ನು ಬಯಸಿಕೊಂಡು ಬರಿದ್ದೇವೆ. ಎಸ್ ಅಕ್ರಮವಾಗಿ ಅವರ ಮನೆಯ ಒಳಗೆ ಕಾಲಿಟ್ಟಿದ್ದೀರಾ, ಇದು ತಪ್ಪು ಎಂಬುದನ್ನು ಪರಿಚಯಿಸಿಕೊಟ್ಟ ತೀರ್ಪುಗಾರರು ವೇದಿಕೆಗೆ ಕರೆಸಿಕೊಳ್ಳುತ್ತಿದ್ದೇವೆ. ಎಸ್ ಪ್ರಥಮ ಹಂತದ ಸಮಸ್ಥಿತಿಯೊಂದಿಗೆ ಪರಿಚಯವನ್ನು ಮಾಡಿಕೊಂಡಂತಹ ಸಂಸದರು ನಮ್ಮೊಂದಿಗೆ ಗೌರವ ಉಪಸ್ಥಿತಿಯಲ್ಲಿ ಪರಿಚಯವನ್ನು ಮಾಡಿಕೊಂಡವರಿದ್ದಾರೆ. ನಮ್ಮೊಂದಿಗೆ
ಕ್ರೀಡೆಯ ಮುಖಾಂತರವಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಂಡಂತಹ ಶ್ರೀಮತಿ ಶಾಲಿನಿ ಶೆಟ್ಟಿ ಗೌರವದ ಉಪಸ್ಥಿತಿಯನ್ನು ಕೂಡ ಪರಿಚಯಿಸಿಕೊಂಡವರಿದ್ದೇವೆ ಮೇಡಮ್. ತಮಗೂ ಕೂಡ ಉಡುಪಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಉಡುಪಿ, ಅದೇ ರೀತಿ ಮಹಿಳಾ ಮೋರ್ಚಾ ಉಡುಪಿಯ ಪರವಾಗಿ ಸ್ವಾಗತ. ಮುಗಿದ ಕೂಡಲೇ ಉದ್ಘಾಟನಾ ಕಾರ್ಯಕ್ರಮ, ಆ ನಿಟ್ಟಿನಲ್ಲಿ ಉದ್ಘಾಟನೆಗೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮತ್ತೆ ತಪ್ಪನ್ನು ಮಾಡಿಕೊಳ್ಳುತ್ತಿದ್ದೇವೆ. 5 ಮುಂದಿನ ಪಂದ್ಯಾವಳಿಗಾಗಿ ಟೀಮ್ ಸಿಂಧೂರ ಎಟಿಎಂ ಉಜಿರೆ ಬಾಲಕಿಯರನ್ನು ಕಾಲೇಜು ತಂಡದ ಬಾಲಕಿಯರ ತಂಡ, ಅದೇ ರೀತಿ ಮತ್ತೆ ಸರ್ವಿಸಿನೊಂದಿಗೆ ಸಮಯಾವಕಾಶದ ಫಲಶ್ರುತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. 3-8 ಮತ್ತು ಹೊಡೆತದಲ್ಲಿ ವಿಫಲತೆ. ಪ್ರಿಯಾ ಮುಖಾಂತರವಾಗಿ 7-3 7-3 11-3 11-3 ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದೇವೆ. ಶೈನಿ ಮತ್ತೆ ವಿಫಲತೆಯನ್ನು ಕಂಡುಕೊಳ್ಳುವ ಒಳಭಾಗದಲ್ಲಿ ಅತಿಥಿ ಅಭ್ಯಾಗತರ ಗೆಸ್ಟ್ ವಿಶ್ ಇದೆ, ದಯವಿಟ್ಟು ಗಮನಿಸಿಕೊಳ್ಳಿ. ಎಸ್ ಅಕಾಡೆಮಿ, ಅದೇ ರೀತಿ ಕಾರ್ಕಳ. ವೆರಿ ಗುಡ್ ನಿಶಾ, ಪಾಸ್ ಮಾಡಿ. ಸೇವ್ ಸೇವ್ ಪ್ರಿಯಾ, ನೀನು ಎದುರು ಏನ ಮಾಡ್ಬೋದು? ಹಾ ಸರಿ, ಫ್ರಂಟ್ ಲೈನ್ ಪ್ರಿಯಾ ಓಡೆ ನೀನು ಫಸ್ಟ್ ಗಾಡು ಗಾಡು ಇದು ಪಾಸ್. ಏ ಸೂಪರ್ ಡಿಫೆನ್ಸ್, ಮನೆ ಮನೆ ಮನೆ. ಏ ಆ ಬಾಲ್ ಬದಿನೆ ಏನೇ ಮೂನಿದು ಪಾಸ್ ಸಲ್ಲಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಸರ್. ಸೌಂಡ್ ಸಿಸ್ಟಮ್ ದಯವಿಟ್ಟು, ಸೌಂಡ್ ಸಿಸ್ಟಮ್ ಈಗಾಗಲೇ ಪ್ರಥಮ ಪಂದ್ಯಾಟದಲ್ಲಿ ತೊಡಗಿಸಿಕೊಂಡವರಿದ್ದೀರಾ, ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಿದ್ದೇವೆ. ಗೆಲುವು ನಿಮ್ಮದಾಗಲಿ, ಯಶಸ್ಸು ನಿಮ್ಮದಾಗಲಿ ಎಂಬ ಹಾಗೆ ಕೆಲವೇ ಕ್ಷಣಗಳಲ್ಲಿ ಮುಖ್ಯ ವೇದಿಕೆಗೆ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿಕೊಳ್ಳುವವರಿದ್ದೇವೆ. ಆ ನಿಟ್ಟಿನಲ್ಲಿ ಅತಿಥಿ ಅಭ್ಯಾಗತರ ಉಪಸ್ಥಿತಿಯ ಜೊತೆಗೆ ಅದ್ದೂರಿಯ ಕ್ರೀಡಾ ಪಂದ್ಯಾವಳಿಗೆ ಚಾಲನೆಗಳು, ಉದ್ಘಾಟನೆಯನ್ನು ಕೂಡ ನಡೆಯಲಿಕ್ಕಿದೆ. ಈ ಮಹಿಳೆಯರ ಮತ್ತು ಪುರುಷರ ವಾಲಿಬಾಲ್ ಟೂರ್ನಿಗೆ ಆಗಮಿಸಿದಂತಹ ಎಲ್ಲರಿಗೂ ಮೊದಲನೆಯದಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಇದೀಗ ಈ ಕಾರ್ಯಕ್ರಮದ ವಿದ್ಯುಕ್ತ ಚಾಲನೆಯನ್ನು ನಮ್ಮ ನೆಚ್ಚಿನ ನಾಯಕರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರು ಆದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು ಉದ್ಘಾಟಿಸಲಿದ್ದಾರೆ. ಈ ವೇದಿಕೆಗೆ ನಮ್ಮ ನೆಚ್ಚಿನ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಅವರು ಆಗಮಿಸುತ್ತಿದ್ದಾರೆ. ಅವರನ್ನು ಆತ್ಮೀಯವಾಗಿ ಈ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಅದೇ ರೀತಿ ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರು ಆದಂತಹ ಪ್ರಭಾಕರ್ ಪೂಜೆ ಅವರು ವೇದಿಕೆಯಲ್ಲಿ ಉಪಸ್ಥಿತಿರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಮ್ಮ ನಗರ ಬಿಜೆಪಿ ಅಧ್ಯಕ್ಷರಾದಂತಹ ದಿನೇಶ್ ಸ್ವಾಮಿನವರು ವಹಿಸಿಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂತಹ ನೀತಾ ಪ್ರಭು ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ನಿರ್ದೇಶಕರಾದಂತಹ ರೋಷನ್ ಶೆಟ್ಟಿ ಅವರು ವೇದಿಕೆಯಲ್ಲಿ ಉಪಸ್ಥಿತಿರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಸಲುವಾಗಿ ಫಿಟ್ ಇಂಡಿಯಾ ಕಾರ್ಯಕ್ರಮದ ಅನ್ವಯ ಇಡೀ ಭಾರತ ದೇಶಾದ್ಯಂತ ಇಡೀ 1 ವರ್ಷಗಳ ಕಾಲ ಖೇಲೋ ಇಂಡಿಯಾ ಮತ್ತು ಫಿಟ್ ಇಂಡಿಯಾ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಕಂಡುಕೊಂಡು ಬಂದಿದ್ದೇವೆ. ಅದರ ಪ್ರಯುಕ್ತ ಸಂಸತ್ ಕ್ರೀಡೋತ್ಸವ ಅನ್ನೋ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವು ಇದರ ಜೊತೆಯಲ್ಲಿ ಕೂಡಿಕೊಂಡು ಮಾಡ್ತಾ ಇದ್ದೇವೆ. ಇಂದು ಬೆಳಿಗ್ಗೆ ಮತ್ತು ಸಂಜೆ
ಅತ್ಯಂತ ಉತ್ತಮವಾದಂತಹ ವಾಲಿಬಾಲ್ ಪಂದ್ಯಾಟವನ್ನು ಬೆಳಿಗ್ಗೆ ಮಹಿಳಾ ಪಂದ್ಯಾಟ, ಸಂಜೆ ಪುರುಷರಿಗಾಗಿ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ಪ್ರತಿ ಸಂಸದರ ಕ್ಷೇತ್ರದಲ್ಲಿ ಒಂದು ಸಂಸದ್ ಕ್ರೀಡಾ ಮಹೋತ್ಸವ ಒಂದು ಸಮಾರೋಪ ನಡೆಯುವ ಸಂದರ್ಭದಲ್ಲಿ ಇವತ್ತು ಮಾನ್ಯ ಸಂಸದರ ಕೋಟ ಶ್ರೀನಿವಾಸ ಪೂಜಾರಿ ಅವರು ವಿನಂತಿಸಿಕೊಂಡಾಗ ಆ ಕಾರ್ಯಕ್ರಮವನ್ನು ಕೂಡ ಇದರಲ್ಲಿ ಜೋಡಣೆಯಾಗಿ ನಾವು ಮಾಡಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡುತ್ತಾ ತಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ಬಿಜೆಪಿ ಮಹಿಳಾ ಯುವ ಮೋರ್ಚಾ ಅಧ್ಯಕ್ಷರಂತ ನೀತಾ ಪ್ರಭು ಇವರಿಂದ. ಆಲ್ರೆಡಿ ಈಗ ಗೇಮ್ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಇನಾಗ್ರೇಷನ್ ಸ್ವಲ್ಪ ವಿಳಂಬ ಆಯಿತು. ಈಗ ನಮ್ಮೊಟ್ಟಿಗೆ ನಮ್ಮ ನೆಚ್ಚಿನ ಸಂಸದರು ಕೋಟ ಸರ್ ನಮ್ಮೊಟ್ಟಿಗೆ ಆಲ್ರೆಡಿ ಈಗ ಜೋಡಿಸ್ಕೊಂಡಿದ್ದಾರೆ. ಇವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಮಾಯಾ ಕಾಮತ್ ಇವರು ಬಂದು ಹೂಗುಚ್ಚನ್ನು ನೀಡಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇದರ ಅಧ್ಯಕ್ಷರಾಗಿರುವಂತಹ ರೋಷನ್ ಶೆಟ್ಟಿ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಇವರಿಗೆ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಮಹಿಳಾ ಮೋರ್ಚಾ ಇವರ ಪ್ರಧಾನ ಕಾರ್ಯದರ್ಶಿಯಾದ ಶಾಂತಿ ಮನೋಜ್ ಇವರು ಬಂದು ಹೂಗುಚ್ಚನ್ನು ನೀಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತೇನು ನಾವು ಟೂರ್ನಮೆಂಟ್ ಮಾಡ್ತಾ ಇದ್ದೇವೆ, ಇದಕ್ಕೆ ಹಗಲಿರುಳು ತುಂಬಾ ಎಫರ್ಟ್ ಹಾಕಿ ಇವತ್ತು ನಮಗೆ ಕಾರಣಕರ್ತರಾದ ನಮ್ಮ ನಗರಾಧ್ಯಕ್ಷರಾದ ದಿನೇಶ್ ಅಮೀನ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಇವರಿಗೆ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರಿಗೆ ನಮ್ಮ ಉಪಾಧ್ಯಕ್ಷರಾದ ಯಶೋಧ ಅವರು ಬಂದು ಹೂಗುಚ್ಚನ್ನು ನೀಡಿ ಸ್ವಾಗತ ಕೊಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನಗರಸಭೆ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಪ್ರಭಾಕರ್ ಸರ್ ಕೂಡ ನಮ್ಮೊಟ್ಟಿಗಿದ್ದಾರೆ. ಇವರಿಗೆ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ದೀಪಾ ಪೈ ಅವರು ಬಂದು ಹೂಗುಚ್ಚನ್ನು ನೀಡಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಮಚಲಿ ಎಲ್ಲರ ಫೇವರೇಟ್ ರೆಸ್ಟೋರೆಂಟ್, ಮೀನು ತಿನ್ನುವವರಿಗೆ ಉಡುಪಿ ಮಂಗಳೂರಲ್ಲಿ ಹೆಸರುವಾಸಿ ಆಗಿರುವ ಮಚಲಿ ರೆಸ್ಟೋರೆಂಟ್ ಇದರ ಓನರ್ ಕೂಡ ನಮ್ಮೊಟ್ಟಿಗೆ ಇವತ್ತು ಶುಭ ಕೋರ್ಲಿಕ್ಕೆ ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಪೂರ್ಣಿಮಾ ಇವರು ಬಂದು ಹೂಗುಚ್ಚನ್ನು ನೀಡಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮಗೆ ಯಾವಾಗಲೂ ಸಪೋರ್ಟ್ ನೀಡುವಂತ ಕಿರಣ್ ಸರ್, ಉಡುಪಿ ಜಿಲ್ಲೆ ಬಿಜೆಪಿ ಉಪಾಧ್ಯಕ್ಷರು ಇವರು ಕೂಡ ಇದ್ದಾರೆ. ಇವರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ. ಇವರಿಗೆ ಸುಜಾತಕ್ಕ ಬಂದು ಹೂಗುಚ್ಚನ್ನು ನೀಡಿ ಸ್ವಾಗತ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಬೇಕಂತ ಕೇಳಿಕೊಳ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಈಗಾಗಲೇ ಅದ್ದೂರಿಯಾಗಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಉಡುಪಿ, ಅದೇ ರೀತಿ ಮಹಿಳಾ ಮೋರ್ಚಾ ಉಡುಪಿ ಇವರ ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನು ಕೂಡ ಪರಿಚಯಿಸಿಕೊಂಡು ಬಂದಿದ್ದೇವೆ. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹಚ್ಚಿರುವಂತಹ ದೀಪದಲ್ಲಿ ಬ್ರಹ್ಮನನ್ನು ಅಸತೋಮಾಂ ಸದ್ಗಮಯ ತಮಸೋಮಾಂ ಜ್ಯೋತಿರ್ಗಮಯ. ದೀಪಂ ಜ್ಯೋತಿ ಪರಾನನೆ ನಂದ ದೀಪಂ ನಮ್ಮನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಎಂಬ ಹಾಗೆ ಈ ಭಾರತದ ಉದ್ಘಾಟನೆಯನ್ನು ನೆರವೇರಿಸಿಕೊಂಡು ಬಂದಿದ್ದೇವೆ. ಈಗ ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮ ನೆಚ್ಚಿನ ಸಂಸದರಾದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ನಗರಸಭೆ ಹಿಂದಿನ ಅಧ್ಯಕ್ಷರಾದಂತಹ ಪ್ರಭಾಕರ್ ಅವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಾಮಾನ್ಯ ಬಾಲಚಂದ್ರನ್ ಅವರೇ, ವಿಕ್ರಮ್ ಪೈ ಅವರೇ, ಕ್ರೀಡಾ ಇಲಾಖೆ ಅಧಿಕಾರಿಗಳಾದ ರೋಷನ್ ಶೆಟ್ರೆ, ನಮ್ಮ ಅಧ್ಯಕ್ಷರಾದ ದಿನೇಶ್ ರೇ, ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಕಿರಣ್ ಕುಮಾರ್ ಅವರೇ, ನೀತಾ ಪ್ರಭು ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ನಯನಕ್ಕನವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಮತ್ತು ಸ್ನೇಹಿತರೆ, ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮದ ಒಂದು ಭಾಗ. ಸಂಜೆ ಅಟಲ್ ದೇವರ ನೆನಪು ಕಾರ್ಯಕ್ರಮಕ್ಕೋಸ್ಕರ ಅತ್ಯಂತ ಸಂಭ್ರಮದ ಕಾರ್ಯಕ್ರಮ. ಇಡೀ ಜಿಲ್ಲೆ ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಕುತೂಹಲಗೊಂಡಿದೆ. ಇದರ ಮಧ್ಯದಲ್ಲಿ ಖೇಲ್ ಇಂಡಿಯಾ ಕಾರ್ಯಕ್ರಮದ ಸಮಾರೋಪ ನಡೀಬೇಕು ಅಂತ ಹೇಳಿ ನಿನ್ನೆ ಸಂಜೆ ಕರ್ನಾಟಕ ರಾಜ್ಯದ ಭಾರತ ದೇಶದ ಎಲ್ಲ 244 ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರಿಗೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಲಹೆ ಮೇರೆಗೆ ಒಂದು ನಿರ್ದೇಶನವನ್ನು ಕೊಡಲಾಗಿತ್ತು. ಇವತ್ತು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಳ್ಳಬೇಕು ಮತ್ತು ಈ ಕಾರ್ಯಕ್ರಮದ ಸಮಾರೋಪದ ನಂತರ ನಾಳೆ ಪ್ರಧಾನಮಂತ್ರಿಯವರ ನೇರ ಪ್ರಸಾರಕ್ಕೆ ಎಲ್ಲರೂ ಕೂಡ ಒಟ್ಟಾಗಿ ಭಾಗವಹಿಸಬೇಕು ಅನ್ನುವಂಥ ಸೂಚನೆ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಇದನ್ನು ತುರ್ತಾಗಿ ನಾವು ಆಯೋಜನೆ ಮಾಡಿದೆವು. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ.
ಇದನ್ನು ಮಹಿಳಾ ಮೋರ್ಚಾ ಬಹಳ ಅರ್ಥಪೂರ್ಣವಾಗಿ ಇವತ್ತು ಸಂಘಟನೆ ಮಾಡಿದೆ. ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳಿಗೆ, ಪ್ರಮುಖರಿಗೆ, ಬಂದಿರುವಂತಹ ಎಲ್ಲ ತಂಡಕ್ಕೆ ನಾನು ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನ ಕೇಂದ್ರ ಸರ್ಕಾರದ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಪ್ರಧಾನಮಂತ್ರಿಯವರ ಮೂಲ ಆಶಯ ಇರುವುದೇನಂತ ಹೇಳಿದ್ರೆ ಸಶಕ್ತ ಭಾರತವಾಗಲಿಕ್ಕೆ ಸದೃಢವಾದಂತಹ ಯುವ ಜನರ ಪಡೆ ಇರಬೇಕು ಅಂತ ಹೇಳಿ. ಈ ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅನ್ನುವಂಥ ಯುವಕರ ತಂಡ ರಣೋತ್ಸವದಿಂದ ದೇಶದ ಬಗ್ಗೆ ಕೆಲಸ ಮಾಡುವಂಥ ಒಂದು ತಂಡವಾಗಿ ರೂಪುಗೊಳ್ಳಬೇಕು. ಕ್ರೀಡೆಯ ಮೂಲಕ, ಓಟದ ಮೂಲಕ, ನಡಿಗೆಯ ಮೂಲಕ, ಸದೃಢವಾದ ಮಾನಸಿಕತೆಯ ಮೂಲಕ ಸಮಾಜ ಕಟ್ಟುವಂತ ಒಂದು ಭಾಗವಾಗಿ ಈ ಖೇಲ್ ಇಂಡಿಯಾ ರೂಪುಗೊಳ್ಳಬೇಕು ಅನ್ನೋದು ಪ್ರಧಾನಮಂತ್ರಿಯವರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಶಯ. ಅದಕ್ಕೆ ಪೂರಕವಾಗಿ ಇವತ್ತು ಅತ್ಯಂತ ಉತ್ತಮವಾಗಿ ಈ ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ನಾನು ಕ್ರೀಡಾ ಇಲಾಖೆ, ನಮ್ಮ ಪಾರ್ಟಿಯ ಎಲ್ಲ ಮುಖಂಡರು ಮತ್ತು ಜಿಲ್ಲಾಡಳಿತ ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ ಯಶ್ಪಾಲ್ ಸೋಂಡ್ರು ಮತ್ತು ದಿನೇಶ್ ರವರು ದಿನ ಈ ಕಾರ್ಯಕ್ರಮಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಯನ್ನು ಮಾಡಿದರು. ಇವರೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಸಂಜೆ ನಡೆಯುವಂಥ ಅಟಲ್ ನೆನಪು ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಯಾಗಬೇಕು. ಅಟಲ್ಜಿ ಅವರು ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ಒಂದು ಮಾತನ್ನು ಹೇಳಿದರು. ನನ್ನಲ್ಲಿ ತುಂಬ ಕನಸುಗಳಿವೆ. ನನ್ನ ಕನಸುಗಳ ನನಸಾದ್ರೆ ಈ ದೇಶ ಭಯದಿಂದ ಮುಕ್ತವಾಗುತ್ತೆ, ಈ ದೇಶ ನಿರಕ್ಷತೆಯಿಂದ ಮುಕ್ತವಾಗುತ್ತೆ, ಈ ದೇಶ ಬಡತನದಿಂದ ಮುಕ್ತವಾಗುತ್ತೆ. ಬಡತನದಿಂದ ಮುಕ್ತ ಮಾಡಲಿಕ್ಕೆ, ಅಕ್ಷರಾಭ್ಯಾಸವನ್ನ ಸಂಪೂರ್ಣಗೊಳಿಸಲಿಕ್ಕೆ ಮತ್ತು ಭಯಮುಕ್ತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನನ್ನ ಕನಸುಗಳನ್ನು ನೆನಸು ಮಾಡುವುದು ನನ್ನ ಗುರಿ ಅಂತೇಳಿ ಅವತ್ತು ಪ್ರಧಾನಮಂತ್ರಿ ಆಗಿರುವಂತಹ ಸನ್ಮಾನ್ಯ ಅಟಲ್ಜಿ ಅವರು ಹೇಳಿದ್ದನ್ನು ನಾವೆಲ್ಲ ಕೇಳಿದೆವು. ಅತ್ಯಂತ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ದೇಶಕ್ಕೋಸ್ಕರ ರಾಜಕಾರಣ ಮಾಡಿದಂತ ಅಟಲ್ಜಿ ಅವರ ನೆನಪಿನ ಕಾರ್ಯಕ್ರಮ ಇವತ್ತು ನಡೆಯುತ್ತೆ. ಈ ಖೇಲ್ ಇಂಡಿಯಾ ಅಟಲ್ಜಿ ನೆನಪಿನ ಈ ಕ್ರೀಡೋತ್ಸವ ಅತ್ಯಂತ ಯಶಸ್ವಿಯಾಗಲಿ. ಭಾಗವಹಿಸಿದ ಎಲ್ಲ ಗಣ್ಯರಿಗೂ ಕೂಡ ಈ ಮೂಲಕ ನಾನು ಧನ್ಯವಾದಗಳನ್ನ ಕೇಂದ್ರ ಸರ್ಕಾರದ ಪರವಾಗಿ ಹೇಳಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ. ಅದ್ದೂರಿಯ ನಮ್ಮ ಮಹಿಳಾ ವಿಭಾಗದಿಂದ ಖೇಲೋ ಇಂಡಿಯಾ, ಫಿಟ್ ಇಂಡಿಯಾ ನೆನಪಿಗಾಗಿ ಈ ಭಾಗದಿಂದ ಪರಿಚಯವನ್ನು ಮಾಡಿಕೊಂಡಂತಹ ತಂಡಗಳನ್ನು ಪರಿಚಯಿಸಿಕೊಂಡವರಿದ್ದೇವೆ. ಅದೇ ರೀತಿ ಆ ಭಾಗದಿಂದ ಸಿದ್ಧಿವಿನಾಯಕ ಕಟ್ಟೆಗುಡ್ಡೆ ಪ್ರಥಮವಾಗಿ ಪರಿಚಯವನ್ನು ಮಾಡಿಕೊಳ್ಳುತ್ತಿದ್ದೇವೆ. ತೀರ್ಪುಗಾರರು ಸರ್, ತಾವು ಬನ್ನಿ ಸರ್. ಅದೇ ರೀತಿ ಕಣ್ಣೂರು ಕೇರಳ ವಿಶ್ವವಿದ್ಯಾನಿಲಯವನ್ನು ಪರಿಚಯಿಸಿಕೊಳ್ಳುತ್ತಿದ್ದೇವೆ. ತದನಂತರದಲ್ಲಿ ಪರಿಚಯವನ್ನು ಮಾಡಿಕೊಳ್ಳುತ್ತಿರುವಂತಹ ತಂಡ ಮುಂಡಾಜೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳನ್ನು ಪರಿಚಯಿಸಿಕೊಂಡು ಎಸ್ಡಿಎಂ ಉಜಿರೆ. ತದನಂತರದಲ್ಲಿ ಕಾರ್ಕಳ ಭಾರತ 15ರ ವಯೋಮಾನದಲ್ಲಿ ವಿಶ್ವಶಾಲಾ ಕ್ರೀಡಾಕೂಟದ ವಾಲಿಬಾಲ್ ಪಂದ್ಯಾವಳಿಗಾಗಿ ಸಗುನ್ ಎಸ್ ವರ್ಮಾ ಹೆಗಡೆಯ ಮುಖಾಂತರವಾಗಿ ಪರಿಚಯವನ್ನು ಮಾಡಿಕೊಂಡಂತಹ ಕಾರ್ಕಳ. ತದನಂತರದಲ್ಲಿ ಎಸ್ ಅಕಾಡೆಮಿ ಅದೇ ರೀತಿ ಈ ಭಾಗದಿಂದ ಪರಿಚಯವನ್ನು ಮಾಡಿಕೊಂಡವರು. ಬಾಲಚಂದ್ರನ್ ಸರ್ ಬಗ್ಗೆ ಒಂದು ಚಿಕ್ಕ ಪರಿಚಯ ನಾನು ಕೊಡ್ತೇನೆ. ಇವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸೀನಿಯರ್ ಇಂಡಿಯನ್ ವಿಮೆನ್ ಟೀಮ್ ಕೋಚ್ ಆಗಿದ್ರು SAF ಗೇಮ್ಸ್ 2019, ಚೀಫ್ ಕೋಚ್ ಅಂಡ್ ಇಂಡಿಯನ್ ಜೂನಿಯರ್ ಯೂತ್ ಟೀಮ್ ಅಲ್ಲಿ 2012 and 2014, ಬೆಸ್ಟ್ ಕೋಚ್ ಅವಾರ್ಡ್ ವಿನ್ನರ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ 2016, 17 and 2018, ನ್ಯಾಷನಲ್ ಲೆವೆಲ್ ಅಲ್ಲಿ 7 times ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಗೋಲ್ಡ್ ಕಣ್ಣೂರು ಯೂನಿವರ್ಸಿಟಿ 2004, 5, 6, 7, 8, 9 and 12 ಕನ್ಸಿಕ್ಯೂಟಿವ್ ಆಗಿ ಇವರು ಅವಾರ್ಡ್ ತಗೊಂಡಿದ್ದಾರೆ. ಚೀಫ್ ಕೋಚ್ ಹಿ ಹಸ್ ಬೀನ್ ಫಾರ್ ದ ಕೇರಳ ಸೀನಿಯರ್ ಟೀಮ್ ನ್ಯಾಷನಲ್ ಗೋಲ್ಡ್ in 2002. He has also been a chief coach for Kerala youth team national gold 2006, combined side team youth national gold 2 times, silver 2 times and bronze 2 times. So he has been a great achiever. ತುಂಬಾ ಅವಾರ್ಡ್ಸ್ ಎಲ್ಲ ಇವರಿಗೆ ಬಂದಿದೆ. Thank you sir for being there today. ರಾಜ್ಯ ರಾಷ್ಟ್ರೀಯ ತಂಡವನ್ನು ಪ್ರತಿನಿಧಿಸಿಕೊಂಡಂತಹ ಆಟಗಾರ್ತಿಯರಿಂದ ಪರಿಚಯಿಸಿಕೊಳ್ಳುತ್ತಿರುವಂತಹ ಮುಂಡಾಜೆ ಆ ಭಾಗದಿಂದ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಮುಂಡಾಜೆಯನ್ನು ಪರಿಚಯಿಸಿಕೊಂಡವರಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದಿಂದ ಸೌತ್ ಝೋನ್ ದಕ್ಷಿಣ ವಲಯವನ್ನು ಪ್ರತಿನಿಧಿಸಿ ದುರ್ಗಾ ಫ್ರೆಂಡ್ಸ್ ಕಾರ್ಕಳ ತಯಾರಿಯನ್ನು ಆಟಗಾರ್ತಿಯರಿಂದ ಪರಿಚಯಿಸಿಕೊಳ್ಳುತ್ತಿರುವಂತಹ ಪಂಚದುರ್ಗ ಪರಮೇಶ್ವರಿ ತಂಡ ಪ್ರಜ್ಞಾ ಶೆಟ್ಟಿ ಮಾಲಕತ್ವ. ಪ್ರಥಮ ಸರ್ವಿಸ್ ಅನ್ನು ಪರಿಚಯಿಸಿಕೊಳ್ಳುತ್ತಿದ್ದೇವೆ. ಪ್ರಥಮ ಅಂಕವನ್ನು ಪಡೆದುಕೊಂಡಿದೆ. ಪ್ರಥಮ ಅಂಕದ ಗಳಿಕೆ. ಗುಡ್ ಡಿಫೆನ್ಸ್. ಯಾರಿಗೆ ಯಾಕೆ ಲಾಸ್ಟಲ್ಲಿ ಯಾಕೆ ಅವಳಿಲ್ವಲ್ಲಿ ಮತ್ತೆ ಹೊಂದಾಣಿಕೆ ಎತ್ತುವಿಕೆಯನ್ನು ಪರಿಚಯಿಸಿಕೊಳ್ಳುತ್ತಿದ್ದಾರೆ. ಬರ್ತೀನಿ ನೀನು ಹೊಡೆತ ಅಂಗದಿಂದ ಹೊರಭಾಗದಲ್ಲಿ ಶಾಟ್ ಚೆಕ್ಔಟ್. ಹಸ್ತಗಳ ಸ್ಪರ್ಶವನ್ನು ಪರಿಚಯಿಸಿಕೊಳ್ಳಲಾಗಿದೆ.
1. ತಾಯ ತಪ್ಪುತ್ತಿದೆ ಹೊಡೆತದಲ್ಲಿ ತಪ್ಪನ್ನು ಮಾಡಿಕೊಂಡಂತಹ ಮುಂಡಾಜೆ 3-1. 3-1. ಡ್ರಾಪ್ ಮಾಡಿ ಡ್ರಾಪ್ ಮಾಡಿ. ಎಸ್ ಗುಡ್ ಪಾಸ್, ಗುಡ್ ಶಾಟ್. ಎತ್ತರದ ಪರಿಪೂರ್ಣತೆಯ ಹೊಡೆತವನ್ನು ಕಂಡುಕೊಂಡು ಬರಿದ್ದೇವೆ. 4-1. 4-1. ಎಸ್ ಗುಡ್ ಶಾಟ್. ಎತ್ತರಕ್ಕೆ ಜಿಗಿಯಲಾಗಿದೆ, ಬಲಿಷ್ಠವಾಗಿ ಹೊಡೆಯಲಾಗಿದೆ. 3-4ರಲ್ಲಿ ಬೆನ್ನಟ್ಟುವ ಪ್ರಯತ್ನದಲ್ಲಿದೆ ಮುಂಡಾಜೆ. ಎಸ್ ಮತ್ತೆ ಬಲೆಯ ಸ್ಪರ್ಶವನ್ನು ಪರಿಚಯಿಸಿಕೊಂಡಿದ್ದೇವೆ. ನಗರ ಬಿಜೆಪಿಯ ಸರ್ವ ಸದಸ್ಯರು ಕೂಡ ಒಮ್ಮನಸ್ಸಿನೊಂದಿಗೆ ಸ್ವಯಂ ಸೇವಕಿಯರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಎಸ್ ಸಗುನ್ ವಿಭಾಗದಿಂದ ವಂಚಿಸುವ ಪ್ರಯತ್ನವಿತ್ತು, ಯಶಸ್ಸನ್ನು ಗಿಟ್ಟಿಸಿಕೊಳ್ಳಲಾಗಿದೆ. ಎಸ್ ಸಗುನ್ ಹೊಡೆತದಲ್ಲಿ ವಿಫಲತೆಯನ್ನು ಕಂಡುಕೊಳ್ಳುತ್ತಿದ್ದೇವೆ. 4-7. 4-7. ಎಸ್ ಗುಡ್ ಸರ್ವಿಸ್. ಜಿಗಿತದ ಸರ್ವಿಸ್ನ ಪರಿಚಯವನ್ನು ಮಾಡಿಕೊಳ್ಳುತ್ತಿದ್ದೇವೆ. ಶಾಟ್, ಹೊಂದಾಣಿಕೆ, ಎತ್ತುವಿಕೆ. ಕಟ್ ಮಂತ್ ಹಾಕೋಲ್ಲ, ಅಲ್ಲಿ ಹೋಗ್ಬೇಡ, ಕಟ್ ಮಾಡಿ ಹೊಡಿತಾಳೆ. ಲೇಟ್ ಗಾರ್ಡ್. 11-5. ಮುಂಡಾಜೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಮುಂಡಾಜೆ. ಶಾಟ್, ಎಸ್ ಹೊಡೆತ ಯಶಸ್ಸನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅಂಕಣದ ಹೊರಭಾಗದಲ್ಲಿ ಸಾಗಿ ಹೋಗಿದೆ. 12-7. ದೂರ ಅದೃಷ್ಟ ಮತ್ತೆ ಬಲು ದೂರ ಸಾಗಿ ಹೋಗಿದೆ. ಸಿಂಧೂರ ಪಾಳಯದಿಂದ ಸಾಗಿ ಹೋದ ಚೆಂಡು ಮುಂಡಾಜೆಗೆ ಅಂಕವನ್ನು ಪಡೆದುಕೊಂಡಿದ್ದೇವೆ. 8-12. ಲಾಂಗ್ ಸರ್ವಿಸ್, ರಾಂಗ್ ಸರ್ವಿಸ್. 13-8. 38. ಎಸ್ ಮತ್ತು ಸರ್ವಿಸ್ ಚೆಂಡು. ಎಸ್ ಪ್ರಿಯಾಂಕಾ ಹೊಡೆತ ಆ ಭಾಗದಿಂದ ಎತ್ತುವಿಕೆಯ ತಪ್ಪನ್ನು ಮಾಡಿಕೊಳ್ಳುತ್ತಿದ್ದೇವೆ. 14-8. ಸೆಟ್ ಪಾಯಿಂಟ್. ಎಸ್ ಪ್ರಥಮ ಸರ್ವಿಸ್. ಎಸ್ ಶಾಟ್ ಮತ್ತೆ ಹೊಂದಾಣಿಕೆ ಆ ಭಾಗದಿಂದ ಸಿಂಧೂರ ಸರ್ವಿಸಿಗಾಗಿ 2-0. ಶಾಟ್ ಮತ್ತೆ ಎತ್ತುವಿಕೆಯಲ್ಲಿ ತಪ್ಪನ್ನು ಮಾಡಿಕೊಳ್ಳುತ್ತಿದ್ದೇವೆ ಮುಂಡಾಜೆ. ಏನಾಗುತ್ತಿದೆ, ಒಂದೊಮ್ಮೆ ಎಚ್ಚೆತ್ತುಕೊಂಡರೆ ಮಾತ್ರ ಯಶಸ್ಸು. 3-0. 1-3ರಲ್ಲಿ ಅಂಕವನ್ನು ಪಡೆದುಕೊಂಡಿದ್ದೇವೆ. ಮುಂಡಾಜೆ ಯಶಸ್ಸನ್ನು ಪಡೆದುಕೊಳ್ಳುತ್ತಿದ್ದೇವೆ. 2-3. ಲಾಂಗ್ ಸರ್ವಿಸ್ ಮತ್ತೆ ಸರ್ವಿಸಿನಲ್ಲಿ ತಪ್ಪನ್ನು ಮಾಡಿಕೊಳ್ಳುತ್ತಿದ್ದೇವೆ. ಮುಂಡಾಜೆ ಪ್ರಥಮ ಸೆಟ್ ಅನ್ನು ಕೈ ಚೆಲ್ಲಿದ್ದೀರಾ. ದ್ವಿತೀಯ ಸೆಟ್ಟಿನಲ್ಲಿ ಎಚ್ಚೆತ್ತುಕೊಂಡ ಪ್ರದರ್ಶನ ನೀಡಿದ್ರೆ ಮಾತ್ರ ಜೀವಂತ ಪಂದ್ಯಾಟ. 4-2. ಮಹಿಳಾ ವಿಭಾಗದ ನಗರ ಬಿಜೆಪಿ ಮೋರ್ಚಾದ ಸರ್ವ ಸದಸ್ಯರು ಕೂಡ ಸ್ವಯಂ ಸೇವಕಿಯರು. ದೊಂಬು ನಂಕ ಲೆಕ್ಕನೆ ಆಗ್ತ ಒಂದು ದಾಲತ್ತಪ್ಪ ದೊಂಬು. ಎಸ್ ಸಮಿತಾ ಮುಖಾಂತರ ಬಗ್ಗೆ ತಪ್ಪನ್ನು ಮಾಡಿಕೊಂಡಿದೆ. 8-6ರಲ್ಲಿ ಸಾಗಿ ಬರುತ್ತಿದ್ದೇವೆ. ಎಸ್ ಗುಡ್ ಡಿಫೆನ್ಸ್, ಎಕ್ಸಲೆಂಟ್. ಗುಡ್ ಡಿಫೆನ್ಸ್,
ಚೈತನ್ಯ ಮುಖಾಂತರವಾಗಿ ಎತ್ತುವಿಕೆಯನ್ನು ಪರಿಚಯಿಸಿಕೊಂಡಿದ್ದೇವೆ. ಹೊಂದಾಣಿಕೆ ಈ ಭಾಗದಿಂದ ಸಾಗುತ್ತಿದ್ದೇವೆ. ದುರಾದೃಷ್ಟ, ಒಂದು ಹಂತದಲ್ಲಿ ಕೈಗೆ ಹಿಡಿದ ಆಟಗಾರ್ತಿ ಈ ಹಂತದಲ್ಲಿ ಕೈ ಕೊಡುವ ಹಾಗಿದೆ. 7-8 7-8 ಸರ್ವೀಸ್. ಸಗುನ್ ಎಸ್ ವರ್ಮಾ ಹೊಡೆತವನ್ನು ಪರಿಚಯಿಸಿಕೊಳ್ಳುತ್ತಿದ್ದಾವೆ. ಶಾಟ್ ಎಸ್ ಎಕ್ಸಲೆಂಟ್. ಮತ್ತೆ ಸುಂದರತೆ ಎತ್ತುವಿಕೆಯನ್ನು ಕಂಡುಕೊಂಡಿದ್ದಾವೆ ಮುಂಡಾಜೆ. ಚಪ್ಪಾಳೆಯನ್ನು ನೀಡಬೇಕಾಗಿದೆ. ಎಸ್ ಗುಡ್ ಶಾಟ್. ಮತ್ತೆ ಈ ಭಾಗದಿಂದ ಇಂಚರ ಹೊಡೆತವನ್ನು ಪರಿಚಯಿಸಿಕೊಂಡಿದ್ದೇವೆ. 8-8 ಸಮಸ್ಥಿತಿ. ಇಟೀಚ್ ಶ್ರೇಯಾ ಮುಖಾಂತರವಾಗಿ ಸರ್ವೀಸ್ ವಿಫಲತೆ. ಮತ್ತೆ ಈ ಭಾಗದಿಂದ ಇಂಚರ ಹೊಡೆತವನ್ನು 9-9 ದ್ವಿತೀಯ ಸೆಟ್ಟಿನಲ್ಲಿ ಸಮಸ್ಥಿತಿಯ ಹೋರಾಟ. 9-8 11 ಸಮಸ್ಥಿತಿಯಲ್ಲಿದ್ದೇವೆ. 11-8 ದ್ವಿತೀಯ ಸೆಟ್ಟಿನಲ್ಲಿ ಮತ್ತೆ ಎಚ್ಚೆತ್ತುಕೊಳ್ಳುತ್ತಿರುವಂತಹ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಮುಂಡಾಜೆ. ಎಸ್ 12-11 12-11 ಎಸ್ ಇದರೊಂದಿಗೆ ಪಂದ್ಯಾಟವನ್ನು ಕೈ ಚೆಲ್ಲಿದ ಮುಂಡಾಜೆ. ಅಭಿನಂದನೆಗಳು. ಪಂದ್ಯಾಟವನ್ನು ಗೆಲ್ಲದಿದ್ದರೂ ಕೂಡ ಹೋರಾಡಿದ್ದೀರಾ, ಗೆದ್ದಿದ್ದೀರಾ. ಆ ನೆಲೆಯ ಮೇಲೆ ಈಗಾಗಲೇ ಪ್ರಥಮ ಪಂದ್ಯಾಟವನ್ನು ಜಯಿಸಿಕೊಂಡಿರುವಂತಹ ಸಿಂಧೂರ ಈಗಾಗಲೇ ಅಂಗರದ ಒಳಭಾಗಕ್ಕೆ ಮುಂದಿನ ಪಂದ್ಯಾಟಕ್ಕೆ ಕರೆಸಿಕೊಳ್ಳುತ್ತಿದ್ದೇವೆ. ಪಡುತಿರುಪತಿ ಖ್ಯಾತಿಯ ಕಾರ್ಕಳವನ್ನು ಪರಿಚಯಿಸಿಕೊಳ್ಳುತ್ತಿರುವಂತಹ ದುರ್ಗಾ ಫ್ರೆಂಡ್ಸ್ ಕಾರ್ಕಳ, ಅದೇ ರೀತಿ ಪಂಚದುರ್ಗ ಪರಮೇಶ್ವರಿ ಪ್ರಜ್ಞಾಶೆಟ್ಟಿ ಮಾಲಕತ್ವದ ಕೇರಳ ಕಣ್ಣೂರು ತಂಡವನ್ನು ಅಂಗದ ಒಳಭಾಗಕ್ಕೆ ಕರೆಸಿಕೊಳ್ಳುವವರಿದ್ದೇವೆ. ಮುಂದಿನ ಪಂದ್ಯಾಟಕ್ಕಾಗಿ ತಯಾರಿಯನ್ನು ಮಾಡಿಟ್ಟುಕೊಂಡಿರಿ. ಆ ತದನಂತರದ ಪಂದ್ಯಾಟದ ತಯಾರಿಯ ಕರೆಯನ್ನು ರವಾನಿಸಿಕೊಳ್ಳುತ್ತಿದ್ದೇವೆ. ಸಿದ್ಧಿವಿನಾಯಕ ಕಟ್ಟೆಗುಡ್ಡೆ, ಅದೇ ರೀತಿ ಮುಂಡಾಜೆ ತದನಂತರದ ಪಂದ್ಯಾಟದ ತಯಾರಿಯನ್ನು ಮಾಡಿಟ್ಟುಕೊಂಡಿರಿ. ಮುಂಡಾಜೆ ಹಾಗೂ ಸಿದ್ಧಿವಿನಾಯಕ ಮಹಿಳಾ ಮೋರ್ಚಾದ ಮುಖಾಂತರವಾಗಿ ನಮ್ಮ ಮಹಿಳಾ ವಿಭಾಗದಿಂದ ವಾಲಿಬಾಲ್ ಪಂದ್ಯಾವಳಿಯ ಆಯೋಜನೆಯನ್ನು ಕಂಡುಕೊಂಡವರಿದ್ದೇವೆ. ನೀತಾ ಪ್ರಭು ವಿನಃ ಸೋಲಿನ ಕಲ್ಲವನ್ನು ನೆನಪಿಸಿಕೊಂಡು ಬಂದಂತ ಅತಿಥಿ ಗಣ್ಯರು ಎರಡು ತಂಡಗಳಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಕ್ರೀಡೆಯಲ್ಲಿ ಸೋಲು ಗೆಲುವು ಒಂದು ನಾಣ್ಯದ ಎರಡು ಮುಖವಿದ್ದಂತೆ. ಅಧ್ಯಕ್ಷರಾದಂತಹ ಶ್ರೀಯುತ ನವೀನ್ ಶೆಟ್ಟಿ ಕುತ್ಯಾರು ಇದರ ಮುಂದಾಳತ್ವದಲ್ಲಿ ಸಾಗಿ ಬರ್ತಾ ಇದೆ. ಅದೇ ರೀತಿ ಮಹಿಳಾ ಮೋರ್ಚಾ ಉಡುಪಿ ಸಿಟಿ ಇದರ ಅಧ್ಯಕ್ಷರು, ಅದೇ ರೀತಿ ಯುವ ಮೋರ್ಚಾ ಉಡುಪಿ ಸಿಟಿ ಇದರ ಮುಂದಾಳತ್ವದಲ್ಲಿ ಸಾಗಿ ಬರುತ್ತಿರುವಂತಹ ಈ ಅದ್ದೂರಿಯಾದಂತಹ ವಾಲಿಬಾಲ್ ಹಬ್ಬ ಮಹಿಳಾ ವಿಭಾಗದ ಪಂದ್ಯಕೂಟಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಿಕೊಂಡು ಇದೀಗ ಪಂದ್ಯವನ್ನು ಮುಂದುವರಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಂಡು ಕೇರಳ ದೇವಾಲಯಗಳ ನಾಡು, ಅದೇ ರೀತಿ ಅತಿ ಹೆಚ್ಚು ವಾಲಿಬಾಲ್ ಅರ್ಜುನವನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಬಿಟ್ಟುಕೊಂಡಂತಹ ಹಿರಿಮೆ ನಲಮೆಯ ಬಿಡು ಕೇರಳ. ಆ ನಿಟ್ಟಿನ ಮೇಲೆ ಕಿರಿಯರ ವಿಭಾಗದಲ್ಲಿಯೇ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿಕೊಂಡ ಆಟಗಾರ್ತಿ. ಬ್ಯೂಟಿಫುಲ್ ಸರ್ವಿಸ್. ಓಹೋ, ಸುಂದರತೆಯ ಸರ್ವಿಸ್ ನೊಂದಿಗೆ ಮೂರ್ತಿ ಚಿಕ್ಕದಾಗಿರೋ ಆಟಗಾರದು. ಕಿರಿಯರ ವಿಭಾಗದಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿಕೊಂಡಂತ ಶೈನಿ ಸಂತೋಷ್ ಅವರ ಸುಪುತ್ರಿ. 3-0 3-0 ಇಂದ್ರಾಳಿ ಶ್ರೀ ಪಂಚದುರ್ಗ ಪರಮೇಶ್ವರಿ. ಓಪನ್ ಶಾಟ್ 5-0. ಒಂದು ಭಾಗದಲ್ಲಿ ಸೀಮಾ ತೆಂಡೂಲ್ಕರ್, ಮತ್ತೊಂದು ಭಾಗದಲ್ಲಿ ಶೈನಿ. ಮತ್ತೆ ಸರ್ವಿಸ್ ನಲ್ಲಿ 5-0.
ಶಾರ್ಟ್ ಯಾ ಸೂಪರ್ ಸೂಪರ್ ಇದು ಎಸ್ ಗುಡ್ ಟೇಕನ್ ಸೀಮಾ ಇದು ಜನಿ ಪಾಸ ಜನಿ ಜನಿ ಗಿರ ಬರೋಣ ಅದರ ಎಸ್ ಮಿತ್ರನದ ಹೊಡೆತ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಅದೇನಾ ಜೆರ್ಸಿ ನಂಬರ್ 7 ಸುಲಭದ ಅಂಕವನ್ನು ಪಡೆದುಕೊಂಡು ಅದೃಷ್ಟದ ಅಂಕವನ್ನು ತನ್ನದಾಗಿಸಿಕೊಳ್ಳುತ್ತಿರುವಂತಹ ಕಾರ್ಕಳ 6 ತ್ರಿಷಾ ಬಿಜು ಸರ್ವಿಸ್ ചെയ്യുന്നു. ಸರ್ವಿಸ್ ಫಸ್ಟ್ ಪಾಸ್ ನ ಕೊರತೆ. ಔಟ್ ಬಾಲ್ ಗೆ ಕೈ ಹಾಕಿದಂತ ಆಟಗಾರ್ತಿ. ಎಸ್ ಗುಡ್ ರಿಸೀವ್. ಎಸ್ ಮತ್ತೆ ಸೀಮಾ 7-1 7-1 ಅದ್ಭುತ ಆಟ. Yes, it's the powerful smash. Jomel, jersey number 1 is a powerful attacking. 2-7 2-7 ಸರ್ವಿಸ್ ചെയ്യുന്നു ദീപിക. 10-6 10-6 ಎರಡನೇ ಸರ್ವಿಸ್ಗಾಗಿ ಮತ್ತೆ ನಿಶಾ. ಶೈನಿ ಅವರ ಸಹೋದರಿ ನಿಶಾ. ಓ ಎತ್ತುಗೆಗಾರ್ತಿ. ಮತ್ತೆ ಅನಾಹುತವಾಗಿ ಬಿದ್ದ ವಾಲಿಬಾಲ್ ಚೆಂಡು. 6 ಜನ ಇದ್ದರು, ಖಾಲಿ ಜಾಗವನ್ನು ಗುರುತಿಸಿಕೊಳ್ಳುತ್ತಿರುವ ವಾಲಿಬಾಲ್ ಚೆಂಡು. 11-6 11-6 ಸತತ 3ನೇ ಸರ್ವಿಸ್ಗಾಗಿ ಪುಟ್ಟ ಬಾಲಕಿ ನಿಶಾ. Seven 11 7-11 again one more point Kerala. ಶ್ರೀ ಪಂಚದುರ್ಗ ಪರಮೇಶ್ವರಿ ನಗರ ಮಂಡಲ ಕುಂದ್ರಳ್ಳಿ 7-11. That's good shot. Yes, Shiny. Good attack, but good receive. Wow, nice finishing. But out. ಸುಜಾತಾ ಮೇಡಮ್, ದೀಪಾ ಮೇಡಮ್, ನಾಯಕ ಮೇಡಮ್ ಇವರೆಲ್ಲರೂ ಸ್ವಯಂ ಸೇವಕಿಯಾಗಿ ನಮಗೆ ಸಹಾಯ ನೀಡ್ತಾ ಇದ್ದಾರೆ. ಓ ಶೈನಿ, ಗುಡ್ ರಿಸೀವ್. Yes, ಅಡಿಪೊಲಿ ಸ್ಮ್ಯಾಶ್. Good receive. Again. That is short pass. Oh, nice game. Good touch ಮೇಲೆ ಬ್ರಹ್ಮಾಸ್ತ್ರದ ಹೊಡೆತ. ಮೂಲಕವಾಗಿ ಅಂಕವನ್ನು ಸಂಪಾದಿಸಿಕೊಂಡು 12 ಮೇಡಮ್ ನಿಮ್ಮ ಸೇವೆಯನ್ನು ಗುರುತಿಸಿಕೊಂಡಿದ್ದೇವೆ, ನಿಮ್ಮ ಸೇವೆಯನ್ನು ಕೊಂಡಾಡಿಕೊಂಡಿದ್ದೇವೆ. ಎಸ್ ಗುಡ್ ರಿಸೀವ್. 13 ಈಚ್. ಅವರು ಬಿಡಲ್ಲ, ಇವರು ಕೊಡಲ್ಲ. ಕರ್ನಾಟಕ ಕೇರಳದ ನಡುವೆ ಓಹೋ ಜಿದ್ದಾಜಿದ್ದಿಯ ಹೋರಾಟ. ಇದು ವಾಲಿಬಾಲ್ ಪಂದ್ಯಾಟ. 14-13 ಕೊನೆಯ ಅಂಕಕ್ಕಾಗಿ ಭಾರತಿ ತುಳಸಿ ಅವರ ತಂಡ ಸಿದ್ಧಿವಿನಾಯಕ ಕಟ್ಟೆಗುಡ್ಡೆ. ಪ್ಲೀಸ್ ಗೆಟ್ ರೆಡಿ ನೆಕ್ಸ್ಟ್ ಮ್ಯಾಚ್. ಗುಡ್ ರಿಸೀವ್ ಸೀಮಾ. ಓ ಲೈನ್ ಕ್ರಾಸ್. ಈ ಭಾಗದಿಂದ ಆ ಭಾಗಕ್ಕೆ ಆಯ ತಪ್ಪಿದೆ. ಅದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರ ಒಂದು ಭಾಗದಲ್ಲಿ. Yes, again powerful smash. Good receive. Yes, Seema Tendulkar, nice smash for each. Good service. Open shot. Yes, super Aditya. Jersey number nalli Nia. Jersey number 10 5-4 5-4 ಮತ್ತೆ ಒಳಭಾಗದಲ್ಲಿ ಬಂದಂತಹ ಸೆಂಟರ್ ಬ್ಲಾಕರ್ ಸುನಿಲ್. 5-7 5-7 ಸರ್ವಿಸ್.
ಶಾರ್ಟ್ ಪಾಸ್ ಓಹೋ ಇಂಪ್ರೆಸಿವ್ ಎಸ್ ನಿಯಾ .7 ಆ ಭಾಗದಲ್ಲಿ ಆಡಿ ಈ ಭಾಗದಲ್ಲಿ ಓಡಿ ಇದು ವಾಲಿಬಾಲ್ ಓಹೋ ತಪ್ಪಾಗಿದೆ ಆ ಭಾಗದಲ್ಲಿ ನೀರಿಲ್ಲದ ಕೆರೆಯಲ್ಲಿ ಈಜುವ ಆಸೆ 8-5 ಮುನ್ನಡೆಯಲ್ಲಿ ಕೇರಳದ ಆಟಗಾರ್ತಿಯರನ್ನು ಒಳಗೊಂಡಂತ ಪಂಚದುರ್ಗ ಪರಮೇಶ್ವರಿ ನಗರ ಮಂಡಲ ಇಂದ್ರಾಳಿ ನಿಶಾ ಶೈನಿ ಅವರ ಸಹೋದರಿ ಆ ಭಾಗದಲ್ಲಿ ಕಾರ್ಕಳದಲ್ಲಿ ಅಕ್ಕ ತಂಗಿ ಮಿಸ್ ಪಾಸ್ ಹೊಂದಾಣಿಕೆ ಇಲ್ಲದ ಹೊಡೆತ ಗುರಿ ತಲುಪದ ಚೆಂಡು ಅನ್ಸಕ್ಸಸ್ಫುಲ್ ಶಾಟ್ ಮಿಸ್ನಲ್ಲಿ ಸಂಧ್ಯಾ ಮೇಡಮ್ ಅವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ಳುತ್ತಿದ್ದೇವೆ. ಇವರಿಗೆ ಆಶಾರವರ ಹೂಗುಚ್ಛೆಯನ್ನು ಕೊಟ್ಟು ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಎಸ್ ರೋಮಾಂಚಕ ಆಟಗಾರ್ತಿಯ ಬದಲಾವಣೆ ಮಾಡಿಕೊಂಡು ಇದೀಗ ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿ ಶ್ರೀದುರ್ಗ ಕಾರ್ಕಳ ಗೆದ್ದರೆ ಕಾರ್ಕಳ ಮುಂದಿನ ಸೆಟ್ಟಿಗೆ, ಸೋತರೆ ಮುಂದಿನ ಪಂದ್ಯಕ್ಕಾಗಿ ಮುಂಡಾಜಿಯಾಗಿ ವಿಜಯನಾಯಕ ರದ್ದೆಗುಡ್ಡೆ. ಸತತವಾಗಿ ಪದೇ ಪದೇ ತಪ್ಪಾಗುತ್ತಿದೆ. ಪದೇ ಪದೇ ತಪ್ಪು ಮಾಡಿದರೆ ಕಾಡಿನಲ್ಲಿ ಸೊಪ್ಪು, ಚೆನ್ನಾಗಿ ಆಡಿದರೆ ಬಂಗಾರದ ಬಣ್ಣದ ಕಪ್ಪು. ರೋಚಕ ರೋಮಾಂಚಕ ಕುತೂಹಲ. ಆ ಭಾಗದಿಂದ ಈ ಭಾಗಕ್ಕೆ ಬರಲಪ್ಪದ ವಾಲಿಬಾಲ್ ಚೆಂಡು. ಚೀನಾದ ಮಹಾಗೋಡೆಯನ್ನು ನಡೆಸಿಕೊಳ್ಳುತ್ತಿರುವಂತಹ ಕೇರಳ, ಒಂದು ಭಾಗದಲ್ಲಿ ಕರ್ನಾಟಕದ ಕಾರ್ಕಳ. 15-14 ಈಗ ಇವರಿಗೆ ಒಂದು ಸಾಕು, ಅವರಿಗೆ 2 ಬೇಕು. 15-15ರ ಸಮಬಲ. ಓಹೋ ಸರ್ವಿಸ್ ನಲ್ಲಿ ಮತ್ತೆ ಅದೇ ತಪ್ಪು ಇವರು ಮಾಡಿದ್ದಾರೆ. ಪದೇ ಪದೇ ತಪ್ಪು ಮಾಡಲು ಇದೇನು 10ನೇ ತರಗತಿ ಬೀಜಗಣಿತವಲ್ಲ, ಇದು ವಾಲಿಬಾಲ್. 16-15 16-15 16-15 ಎಸ್ ಗುಡ್ ಪಾಸ್. ಇದರೊಂದಿಗೆ 3 ಸೆಟ್ನೊಂದಿಗೆ ಗೆಲ್ಲುವನ್ನು ತನ್ನದಾಗಿಸಿಕೊಂಡಂತ ಇಂದ್ರಾಳಿ ನಗರ ಮಂಡಲ ಶ್ರೀ ಪಂಚದುರ್ಗ ಪರಮೇಶ್ವರಿ 17-15 ನಲ್ಲಿ ಸೆಕೆಂಡ್ ಸೆಟ್ ಅನ್ನು ಕೂಡ ತನ್ನದಾಗಿಸಿಕೊಂಡಿದೆ. ಅಭಿನಂದನೆಗಳು. ಪಂದ್ಯವನ್ನು ಗೆಲ್ಲುತ್ತಿದ್ದರೆ ಜೋರಾದ ಚಪ್ಪಳೆ ಬರಲು ಶ್ರೀ ದುರ್ಗಾ ಕಾರ್ಕಳ ತಂಡದ ಆಟಗಾರ್ತಿಯರಿಗೆ 2 ತಂಡಗಳು ಪರಸ್ಪರ ಹಸ್ತಲಾಘವನ್ನು ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಮುಂದಿನ ಪಂದ್ಯಕ್ಕಾಗಿ ಮುಂಡಾಜೆ ವಿರುದ್ಧವಾಗಿ ಶ್ರೀ ಸಿದ್ಧಿವಿನಾಯಕ ಕಟ್ಟೆಗುಡ್ಡೆ. ಪ್ಲೀಸ್ ಬನ್ನಿ 2 ತಂಡಗಳು. ಸುಂದರವಾದ ವಾಲಿಬಾಲ್ ಪಂದ್ಯಕೂಟದ ವೀಕ್ಷಣೆಯಲ್ಲಿದ್ದಂತಹ ಸರ್ವರಿಗೂ ಅಟಲ್ ಜಿ ಟ್ರೋಫಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಿದ್ದೇವೆ. ಮುಂದಿನ ಮಾತಿಗಾಗಿ ನಾಗೇಶ್ ಪಳ್ಳಿ ರಾಷ್ಟ್ರೀಯ ವಾಲಿಬಾಲ್ ವೀಕ್ಷಕ ವಿವರಣೆಗಾರರು ಅಕಾಡೆಮಿ ತಂಡವನ್ನು ಎಚ್ಚರಿಸಿಕೊಳ್ಳುತ್ತಿದ್ದೇವೆ. ತಯಾರಿಯ ಕರೆ ಕೂಡ ಈ ಭಾಗದಿಂದ ಸಾಗಿ ಹೋಗುತ್ತಿದೆ. ಎತ್ತರ ಜಿಗಿಯಲಾಗಿದೆ. ಮುಂದಿನ ಪಂದ್ಯಾಟ ದಯವಿಟ್ಟು ಗಮನಿಸಿಕೊಳ್ಳಿ. ಪಂಚದುರ್ಗ ಪರಮೇಶ್ವರಿ ಅದೇ ರೀತಿ ಎಸ್ ಅಕಾಡೆಮಿ ತಯಾರಿಯನ್ನು ಮಾಡಿಕೊಳ್ಳುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮತ್ತೆ ಕೈ ಜಾರಿದೆ, ಅಂಕವನ್ನು ಕೂಡ ಪಡೆದುಕೊಳ್ಳುತ್ತಿದ್ದೇವೆ. ಧನ್ಯ ಸರ್ವಿಸಿಗಾಗಿ ದಿಶಾ ಮುಖಾಂತರವಾಗಿ ಸರ್ವಿಸ್ ಅನ್ನು ಪರಿಚಯಿಸಿಕೊಳ್ಳುತ್ತಿದ್ದೇವೆ. ಯಕ್ಷಿತಾ ಈ ರೀತಿ ಮಾಡಿದ್ರೆ ಸೋಲು ನಿಶ್ಚಿತ. 12-13 ಎಸ್ ಒಕ್ಕು ಹೊಡೆತ ನಿಖಿತಾ. ಎಸ್ 13-13 ದಟಿನೀಚ್ ಸಮಬಲದ ಸಾಧನೆಯನ್ನು ಕಂಡುಕೊಳ್ಳುತ್ತಿದ್ದೇವೆ. ವಾಲಂಟಿಯರ್ಸ್ ಮನಸ್ಸು ಮಾಡ್ತಿದ್ದು 5 ಬೇಗ ಕೋರ್ಟ್ ಗಡೆಗೆ ಬರೋಡ್ಗೆ
ಇದರೊಂದಿಗೆ ಪ್ರಥಮ ಸೆಟ್ ಅನ್ನು ತನ್ನದಾಗಿಸಿಕೊಂಡಂತಹ ಮುಂಡಾಜೆ ದ್ವಿತೀಯ ಸೆಟ್ಟಿಗಾಗಿ ಅಂಗದ ಬದಲಾವಣೆ 15-13ರಲ್ಲಿ ಪ್ರಥಮ ಸೆಟ್ ಅನ್ನು ತನ್ನದಾಗಿಸಿಕೊಂಡಿದೆ. ಕಾರ್ಯವೈಖರಿಗೆ ತನ್ನ ಎಲ್ಲ ಸಹಪಾಠಿಗಳನ್ನು ಕರೆಸಿಕೊಂಡವರು ಈ ಪಂದ್ಯದ ಎಲ್ಲ ಚಿತ್ರಣದ ಜೊತೆಗೆ ಬಿತ್ತರಗೊಳ್ಳುತ್ತಿದ್ದೇವೆ. ಒಕ್ಕು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ನೇರ ಪ್ರಸಾರದ ಮುಖಾಂತರವಾಗಿ ಯೂಟ್ಯೂಬ್ ನ ಮುಖಾಂತರವಾಗಿ ಕ್ರಿಶ್ ಈ ಪಂದ್ಯದ ಎಲ್ಲ ಪ್ರಸಾರವನ್ನು ಕೂಡ ನೀಡುವವರು. ಎರಡು 0 ಉತ್ತರ ಕನ್ನಡದ ರಾಷ್ಟ್ರೀಯ ಆಟಗಾರ್ತಿ ವಿಭಾಗದಲ್ಲೂ ಕೂಡ ರಾಜ್ಯ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿಕೊಂಡಾಕೆ. ಮತ್ತೆ ಒಕ್ಕು ಒಂದು ಸರ್ವಿಸಿನೊಂದಿಗೆ ಪರಿಚಯವನ್ನು ಮಾಡಿಕೊಳ್ಳುತ್ತಿದ್ದೇವೆ. ನಿಖಿತಾ ದ್ವಿತೀಯ ಸೆಟ್ಟಿನಲ್ಲಿ ಹಿಡಿತ ಸಾಧಿಸಿಕೊಳ್ಳುವ ನಿಟ್ಟಿನಲ್ಲಿದ್ದೇವೆ. ಸರ್ವಿಸ್ ಮತ್ತೆ ಯಶಸ್ಸನ್ನು ಕಂಡುಕೊಂಡಿದ್ದೇವೆ. ಸ್ಟಾರ್ಟ್ ಆಗ್ತದೆ ಕೂಡಲೇ ಏನು ಡಿಲೇ ಮಾಡ್ಲಿಕ್ಕೆ ಪಾಯಿಂಟ್ ಹಾಕ್ಬೇಕು. ನಿಮಗೆ ತಂದಲ್ಲ ನೀವು ಇಲ್ದಿದ್ರೆ ಹೊಡೆತ ಗರ್ದಿದ ಹೊರಭಾಗದಲ್ಲಿ ಹೊಲದಲ್ಲಿದ್ದೇವೆ 5 ಈಚ್. ಪ್ರಥಮ ಸೆಟ್ ಅಲ್ಲಿ ಗೆದ್ದುಕೊಂಡು 15-13ರಲ್ಲಿ ಇದೀಗ ದ್ವಿತೀಯ ಸೆಟ್ ಅನ್ನು ಸೆಣಸಾಡುತ್ತಿವೆ 11-6ರಲ್ಲಿ. ತರಬೇತುದಾರರಿಗೆ ಸಾಗಿ ಬರುತ್ತಿರುವಂತಹ ಮುಂದಾಜೆ ಸರ್ವಿಸ್ ನಲ್ಲಿ ಸರ್ವಿಸ್ ದಿಶಾ ಶಕ್ತಿಶಾಲಿಯಾದ ಹೊಡೆತ ಅಷ್ಟೇ ಉತ್ತಮ ರಿಸೀವ್ ಮುಂದಾಜೆ. ಅದ್ಭುತ ಎತ್ತಿಗೆ ಆರತಿ ಆಡುತ್ತಿರುವಂತಹ ಆಟಗಾರ್ತಿಯರು 11-7ರ ಮುನ್ನಡೆಯಲ್ಲಿ ಮುಂದಾಜೆ ಮತ್ತೆ ಗುಡ್ ರಿಸೀವ್. ಚೆಂಡು ಗಾಳಿಯಲ್ಲಿ ಗುಡ್ ಪಾಸ್. ಆಯ ತಪ್ಪಿದ ಹೊಡೆತ ಚೆಂಡು ಅಂಗಣದ ಹೊರಭಾಗಕ್ಕೆ ನೆಗೆತ. ಇದರೊಂದಿಗೆ 12-7 ಸುವೃತ್ತಿ ವಿರುದ್ಧವಾಗಿ ಶ್ರೀ ಪಂಚದುರ್ಗ ಪರಮೇಶ್ವರಿ players Kannur University, please get ready for the next match. Please get ready warm up. ಧನ್ಯ ಹೊಡೆತದಲ್ಲಿ ಯಶಸ್ಸನ್ನು ಕಂಡುಕೊಳ್ಳಲಾಗಿದೆ. ಹೊಡೆತ ಯಶಸ್ಸಿನ ಮುಖಾಂತರವಾಗಿ ಸರ್ವಿಸ್ಗಾಗಿ ದಿಶಾ ಈ ಭಾಗದಲ್ಲಿ ಆಟಗಾರ್ತಿಯರನ್ನು ಬದಲಾವಣೆ ಮಾಡಿಕೊಂಡು ಅಂದರ್ ಬಹರ್ ನಂಬರ್ 3 ಇನ್ಸೈಡ್ 2 ನಂಬರ್ ಔಟ್ಸೈಡ್ 12-14. ಫಸ್ಟ್ ಬರುತ್ತೆ. ಮತ್ತೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಿರುವಂತಹ ನಿಖಿತಾ ಗೌಡ ಅವರ ಹೊಡೆತ 13-14. ಸಮಬಲಕ್ಕೆ 1 ಅಂಕ ಬೇಕಾಗಿದೆ. 4 ಅಂಕದ ಹಿನ್ನಡೆಯಲ್ಲಿದ್ದಂತ ಕಟ್ಟೆಗುಡ್ಡೆ ಸಿದ್ಧಿವಿನಾಯಕ ಇದೀಗ 14-14ರ ಸಮಬಲದಲ್ಲಿ 14 ಈಚ್. ದ್ವಿತೀಯ ಸೆಟ್ ನಲ್ಲಿ ಯಾರು ಗೆಲ್ಲುತ್ತಾರೆಂದು ಕಾದು ನೋಡಬೇಕಾಗಿದೆ. ಕ್ಷಣವು ರೋಚಕ ರೋಮಾಂಚಕ. ವಿಜಯಲಕ್ಷ್ಮಿ ಅವರಿಗೊಳ್ಳುತ್ತಾರೆ. ದಿಶಾ ದಿಸಿ ನಂಬರ್ 2 14 ಈಚ್. Second set point in favor of ಸಿದ್ಧಿವಿನಾಯಕ ಫ್ರೆಂಡ್ಸ್ ಕಟ್ಟೆಗುಡ್ಡೆ 15-14. ಒಂದು ಭಾಗದಲ್ಲಿ ಈ ಪಂದ್ಯಕೂಟದ ಎಲ್ಲ ಉಸ್ತುವಾರಿ ವಹಿಸಿಕೊಳ್ಳುತ್ತಿರುವಂತಹ ಗುರು ಮಣಿಪಾಲ್ ರವರು ಎಚ್ಚೆತ್ತುಕೊಳ್ಳುತ್ತಿರುವ ಮುಂದಾಜೆ 15 ಈಚ್. 15-15ರಲ್ಲೂ ಸಮ ಮತ್ತೆ 15-15ರಲ್ಲೂ ಅದೇ ರಾಗ ಅದೇ ಹಾಡು 15 ಈಚ್. ಮುಂದಾಜೆ ವರ್ಸಸ್ ಕಟ್ಟೆಗುಡ್ಡೆ. ಸಿದ್ಧಿವಿನಾಯಕ ಕಟ್ಟೆಗುಡ್ಡೆ ವರ್ಸಸ್ ಮುಂದಾಜೆ ವಿವೇಕಾನಂದ PU ಕಾಲೇಜ್.
ಮತ್ತೆ ನಿಖಿತಾ ಗೌಡ ಒಕ್ಕು ಜರ್ಸಿ ನಂಬರ್ 6 ಆಟಗಾರ್ತಿ ಕಟ್ಟೆ ಗುಡ್ಡೆ ಸರ್ವಿಸ್. ಇದರೊಂದಿಗೆ ದ್ವಿತೀಯ ಸೆಟ್ ಅನ್ನು ಗೆದ್ದುಕೊಂಡಿದೆ. 17-15ರಲ್ಲಿ ದ್ವಿತೀಯ ಸೆಟ್ ಅನ್ನು ಗೆದ್ದುಕೊಂಡು ತೃತೀಯ ಸೆಟ್ಗೆ ಪಾದಾರ್ಪಣೆಯನ್ನು ಮಾಡುತ್ತಾ ಇದೆ. ಇದೀಗ ಎರಡೂ ತಂಡಗಳಿಗೆ ತೃತೀಯ ಸೆಟ್ ಅನ್ನು ಗೆಲ್ಲಲೇಬೇಕಾಗಿದೆ. ಎರಡು ತಂಡದ ಟೀಮ್ ಕ್ಯಾಪ್ಟನ್ ಟಾಸ್ಗಾಗಿ ಬನ್ನಿ. 8 ಪಾಯಿಂಟ್ ಕೋಡ್ ಚೇಂಜ್ ಆಗಲಿಕ್ಕಿದೆ. ಈ ಪಂದ್ಯಕೂಟದ ಎಲ್ಲ ವಿಡಿಯೋವನ್ನು ಯೂಟ್ಯೂಬ್ ಅಲ್ಲಿ ನೋಡಬಹುದು. ಕ್ರಿಸ್ ಉಡುಪಿ ಇವರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಈ ಅಟಲ್ ಜಿ ಟ್ರೋಫಿಯ ವಾಲಿಬಾಲ್ ಪಂದ್ಯಕೂಟದ ಎಲ್ಲ ಚಿತ್ರಣವನ್ನು ಸರಿ ಇಡ್ತಾ ಇದ್ದಾರೆ. ಇಂದು ನಡೆದ ಎಲ್ಲ ವಾಲಿಬಾಲ್ ಪಂದ್ಯದ ಆಟಗಾರ್ತಿಯರ ವಾಲಿಬಾಲ್ ಪಂದ್ಯಾಟವನ್ನು ನಾವು ಅಲ್ಲಿ ನೋಡಬಹುದು. ನಮ್ಮ ಜೊತೆ ಸ್ಕೋರ್ ಬೋರ್ಡ್ ನಲ್ಲಿ ಅಕೀಪ್ ಹಾಗೂ ವೀಕ್ಷಕರಲ್ಲಿ ಮಾತಾಡುವ ನಾಗೇಶ್ ಪಳ್ಳಿ ಹಾಗೂ ಸಚಿನ್ ಪೌಡರ್ ಇದ್ದಾರೆ. ತೀರ್ಪುಗಾರರ ಪೀಠದಲ್ಲಿ ವಿಖ್ಯಾತ್ ಕಂಡ್ಲೂರು ಕುಂದಾಪುರ, ಅದೇ ರೀತಿ ನಿತಿನ್ ಪೈ ಮೂಡುಬೆಳ್ಳೆ ಉಡುಪಿ, ಅದೇ ರೀತಿ ವಂಚಿಸುವ ಪ್ರಯತ್ನವಿತ್ತು. ಆ ನಿಟ್ಟಿನ ಮೇಲೆ ಮುಂಡಾಜೆಯ ಆಟಗಾರ್ತಿಯಿಂದ ಜಾಣ ಪ್ರದರ್ಶನ, ಐಡಿಯಾ, ಜಾಣ್ಮೆಯನ್ನು ಕಂಡುಕೊಳ್ಳುತ್ತಿದ್ದೇವೆ. ಒಂದು ನೋಡಿ ಬೇಡ 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 ನಿಖಿತಾ ಮತ್ತೆ ಆ ಭಾಗದಿಂದ ಮುಂಡಾಜೆಯಿಂದ ಎತ್ತುವಿಕೆ. ಗುಡ್ ರ್ಯಾಲಿ, ಗುಡ್ ಶಾಟ್. ಒಟ್ಟು ನಮ್ಮೊಂದಿಗೆ ಮುಂಡಾಜೆಯಲ್ಲೇ ಅದೇ ರೀತಿ ರಾಜ್ಯವ್ಯಾಪಿ ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡಂತಹ ಕಣ್ಣೂರು ಪಂಚದುರ್ಗ ಪರಮೇಶ್ವರಿ ವಿರುದ್ಧವಾಗಿ ಏಸರ್ಸ್ ತಯಾರಿಯನ್ನು ಮಾಡಿಕೊಳ್ಳಿ. ಅಂಗಣದ ಬದಲಾವಣೆ 7-1. ಪಂದ್ಯಾಟಕ್ಕೆ ಯಾವುದೇ ರೀತಿಯ ವಿರಾಮವಿಲ್ಲ, ದಯವಿಟ್ಟು ಗಮನಿಸಿಕೊಳ್ಳಿ. ಕೇರಳ ಕಣ್ಣೂರು ಪೀಸ್ ಗೆಟ್ ರೆಡಿ. ನೆಕ್ಸ್ಟ್ ಮ್ಯಾಚ್ ದೇವಾಲಯಗಳ ನಾಡು ಕೇರಳದಿಂದ ಈ ಭಾಗಕ್ಕೆ ಸಾಗಿ ಬಂದಂತಹ ತಂಡವನ್ನು ಮತ್ತೊಮ್ಮೆ ಎಚ್ಚರಿಸಿಕೊಳ್ಳುತ್ತಿದ್ದೇವೆ. ಪ್ಲೀಸ್ ಗೆಟ್ ರೆಡಿ. ಕಣ್ಣೂರು ಯೂನಿವರ್ಸಿಟಿ ಮತ್ತೆ ವಾಲಿಬಾಲಿನ ನಡುವೆ ಕಾಲ್ಚೆಂಡು. ಬದಲಾದ ನಿಯಮದಲ್ಲಿ ಇದು ಕೂಡ ಸರಿಯೇ. ಶಾಟ್ ಆರತಿ. ನಮ್ಮವರ ಜಾಣ್ಮೆಯ ಪ್ರದರ್ಶನ ಸಾಗಿ ಬರುತ್ತಿದ್ದೇವೆ. ಆರತಿಯ ಜಾಣ ಲಿಬ್ರಲ್ ವಿಭಾಗದಲ್ಲಿ ಶಿಫಾಲಿ. ಡಿಫೆನ್ಸ್ ಅಂಗಣ ಬದಲಾಗಿದೆ. ದುಂಡಗಿರುವುದೆಲ್ಲ ಲಾಡಲ್ಲ, ಲೀಡ್ ಇರುವುದೆಲ್ಲ ಮುನ್ನಡೆಯಲ್ಲ ಎಂಬ ಹಾಗೆ ಮುಂಡಾಜೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. 2-9 2-9 ಸೇವಕಿಯರು. ಬಿಸಿಲು ಕೂಡ ನಮಗೆ ಲೆಕ್ಕಕ್ಕಲ್ಲ. ಸೂರ್ಯದೇವ ಹೆದರಿ ಕಡಲನ್ನು ತೇರುವತ್ತ ಧಾವಿಸಿ ಹೋಗುತ್ತಿದ್ದಾನೆ. ಎಸ್ ಮತ್ತೆ ಈ ಭಾಗದ ತಪ್ಪು. ದ ಮ್ಯಾಚ್ ಪಾಯಿಂಟ್ ಇನ್ ಫೇವರ್ ಆಫ್ ಎಸ್ ಡಿಫೆನ್ಸ್ ಯಕ್ಷಿತಾ. ಆರತಿ ಮತ್ತೊಮ್ಮೆ ತಪ್ಪನ್ನು ಮಾಡಿಕೊಳ್ಳುತ್ತಿದ್ದೇವೆ. 7-14ರಲ್ಲಿ ಸಾಗುತ್ತಿದ್ದೇವೆ. 7-14. ಎಂಟು 14 8-14 ಬಂದು ನಮ್ಮ ಈ ಪಂದ್ಯಾಟದಲ್ಲಿ ತಮ್ಮ ಆಟಗಾರ್ತಿಯರನ್ನು ಪರಿಚಯಿಸಿಕೊಂಡವರಿದ್ದೀರಾ ಸರ್. ತಮ್ಮ ಕರೆಗೆ ಹೋಗೊಟ್ಟು ಈ ಭಾಗಕ್ಕೆ ಬಂದವರು ನೀವುಗಳು ಎಂಬುದನ್ನು ನೆನಪಿಸಿಕೊಂಡು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಮುಂದಿನ ವೀಕ್ಷಕ ವಿದ್ಯಮಾನಕ್ಕಾಗಿ ಸಚಿನ್ ಪೆರ್ಡೂರು ಈ ಭಾಗದ ಯುವ ಉದ್ದೇಶಕರು ಸಚಿನ್ ಪೆರ್ಡೂರು ಮುಂದಿನ ವೀಕ್ಷಕ ವಿದ್ಯಮಾನಕ್ಕಾಗಿ ಪರಿಚಯಿಸಿಕೊಳ್ಳುವರಿದ್ದಾರೆ. ಓವರ್ ಟು ಸಚಿನ್ ಪೆರ್ಡೂರು. ಲಾಂಗ್ ಸರ್ವಿಸ್. ಸ್ವಯಂಕೃತ ಅಪರಾಧ, ಅಂಕವನ್ನು ಕೈಚೆಲ್ಲಿಕೊಳ್ಳಲಾಗಿದೆ. 4-2 ಮೇಲೆ ಸರ್ವಿಸ್ ಚೆಂಡನ್ನು ಕೈಗೆತ್ತಿಕೊಂಡಂತಹ ದೇವಿಕಾ. ಸರ್ವಿಸ್ ಪಾಸ್. ಗುಡ್ ಶಾಟ್. ಸಾನ್ನಿಧ್ಯ ಅಂಕದ ಗಳಿಕೆಯನ್ನು ನಮ್ಮದಾಗಿಸಿಕೊಂಡು 3-4 ಮೇಲೆ ಸರ್ವಿಸ್ ಚೆಂಡನ್ನು ಕೈಗೆತ್ತಿಕೊಂಡಂತಹ
service. That's good shot and good take. Yes. 4-4 ಸಮಬಲವನ್ನು ಸಾಧಿಸಿಕೊಳ್ಳಲಾಗಿದೆ. ಒಂದನೆಯಲ್ಲಿ ಎಸ್ಎಸ್, ಇನ್ನೊಂದು ಭಾಗದಲ್ಲಿ ನಗರ ಮಹಿಳಾ ಮೋರ್ಚಾ ಇವರ ಮುಂದಾಳತ್ವದಲ್ಲಿ ಮೂಡಿ ಬಂದಂತಹ ತಂಡ ಸ್ವಯಂಕೃತ ಪರದೊಂದಿಗೆ ಅಂಕವನ್ನು ಕೈ ಚೆಲ್ಲಿಕೊಳ್ಳಲಾಗ್ತದೆ. ಇನ್ನೊಂದು ಭಾಗದಲ್ಲಿ ಎಸ್ಎಸ್ ಬಹಳಷ್ಟು ಪ್ರಶಸ್ತಿಗಳನ್ನು ಬಾಚಿಕೊಂಡಂತಹ ತಂಡಗಳು ಎಸ್ಎಸ್ ಉಡುಪಿ, ಅದೇ ರೀತಿ ಕೇರಳದ ಕಣ್ಣೂರು. Yes. A good shot. ಆಯ ತಪ್ಪಿದ ಹೊಡೆತ. Excellent finish. ಆದಿತ್ಯ ಅಂಕದ ಗಳಿಕೆಯನ್ನು ತನ್ನದಾಗಿಸಿಕೊಂಡು ನಿಯಾ ನಂಬರ್ 10 ನಿಯಾ ಗುಡ್ ಶಾಟ್. ಅಂಕದ ಗಳಿಕೆಯನ್ನು ತನ್ನದಾಗಿಸಿಕೊಳ್ಳಲಾಗಿದೆ. ಸಾನ್ನಿಧ್ಯ ಸರ್ವಿಸ್ ಅನ್ನು ಕೈಗೆತ್ತಿಕೊಳ್ಳುವಂತಹ ಸಾನ್ನಿಧ್ಯ 7-6 ಮೇಲೆ ಸರ್ವಿಸ್ ಎಂಡಿಗಾಗಿ ಸರ್ವಿಸ್. ಶಾರ್ಟ್ ಪಾಸ್ ಅಲ್ಲಿಂದ ಅಲ್ಲಿಗೆ. ಇಂದ್ರಾಳಿಯ ತಂಡ ಗುಡ್ ಸರ್ವಿಸ್. ನಿಯಾ ಜೆಸಿ ನಂಬರ್ 10 ಆಟಗಾರ್ತಿ ನಿಯಾ ಸೇವೆಯಲ್ಲಿ ತೊಡಗಿಸಿಕೊಂಡು ಆಟಗಾರರನ್ನು ಬದಲಿಸಿಕೊಂಡು ಔಟ್. 12-7 ಮೇಲೆ 5 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನು ಕಾದಿರಿಸಿಕೊಂಡಂತಹ ತಂಡ ಕೇರಳದ ಕಣ್ಣೂರಿನಿಂದ ಸಾಗಿ ಬಂದಂತಹ ಪಂಚದುರ್ಗ ಪರಮೇಶ್ವರಿ. ತಪ್ಪನ್ನು ಗುರುತಿಸಿಕೊಳ್ಳಲಾಗಿದೆ. ಕಡಲ ತಡಿಯಲ್ಲಿ ಬೀಸಿದ ಬಲೆಗೆ ಬಿದ್ದಂತಹ ಮೀನು. ಅದೇ ರೀತಿ ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ ಮಾನ್ಯ ಶಿಲ್ಪಾ ಜಿ ಸುವರ್ಣ, ರಾಜ್ಯ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಂಡು ಗೌರವಿಸಿಕೊಂಡು ಪ್ರಧಾನ ವೇದಿಕೆ ಅಂತ ಬರಮಾಡಿಕೊಳ್ತಾ ಇದ್ದೇವೆ. ನೀತಾರ್ ಅವರ ಮಾಲಕತ್ವದ ಮಹಿಳಾ ಯುವ ಮೋರ್ಚಾದ ಸಾರಥ್ಯದ ಬಲಿಷ್ಠ ತಂಡ ಟೀಮ್ ಸಿದ್ದೂರು ವಿರುದ್ಧವಾಗಿ ಶ್ರೀ ಸಿದ್ಧಿವಿನಾಯಕ ಕಟ್ಟೆಗುಡ್ಡ. ಈ 2 ತಂಡಗಳು ಮುಂದಿನ ಕೊನೆಯ ಲೀಗ್ ಮಾದರಿ ಪಂದ್ಯಕ್ಕಾಗಿ ಸಜ್ಜ. ತಪ್ಪನ್ನು ಗುರುತಿಸಿಕೊಳ್ಳಲಾಗಿದೆ. ರಂಭಾರಂಭ ಶುಭಾರಂಭ ಖಾತೆಯನ್ನು ತೆರೆದುಕೊಳ್ಳಲಾಗಿದೆ ಎಸ್ಎಸ್ ಉಡುಪಿ. ಸರ್ವಿಸ್ಗಾಗಿ ಅಸಂಕೃತ ಅಪರಾಧಗಳು. ಸರ್ವಿಸ್ ಚೆಂಡನ್ನು ಕೈ ಚೆಲ್ಲಿಕೊಳ್ಳಲಾಗ್ತಾ ಇದೆ. ಇಂದ್ರಾಳಿ ತಡೆಗೋಡೆಯಲ್ಲಿ ಬಿರುಕು. ಮುನ್ನಡೆಯಲ್ಲಿ ಪ್ರಜ್ಞಾ ಶೆಟ್ಟಿ ಇವರ ಮಾಲಕತ್ವದ ತಂಡ, ಇನ್ನೊಂದು ಭಾಗದಲ್ಲಿ ಮನೆಯ ಸ್ಟೀವನ್ ಪಿಂಟೋ ಇವರ ಗರಡಿಯಲ್ಲಿ ತೊಳಗಿದಂತಹ ತಂಡ. ಮತ್ತೆ ಸರ್ವಿಸ್ ಚೆಂಡುಗಳನ್ನು ಕೈ ಚೆಲ್ಲಿಕೊಳ್ಳಲಾಗ್ತಾ ಇದೆ. ಸತತ ಸುಲಭ ಅಂಕಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ ಎಸ್ಎಸ್. ಎಚ್ಚೆತ್ತುಕೊಂಡು ಆಡಬೇಕಾಗ್ತದೆ. ಸರ್ವಿಸ್ ಫಸ್ಟ್ ಪಾಸ್ ಕೈ ಕೊಡ್ತಾ ಇದೆ.
5 8 ಮೇಲೆ ಸಮಬಲಕ್ಕಾಗಿ 3 ಅಂಕದ ಬೇಡಿಕೆ ವಾಲಿಬಾಲ್ ಇತಿಹಾಸದಲ್ಲಿ ಅದ್ಯಾವುದೂ ಸಾಧ್ಯವಲ್ಲ. ಈ ರೀತಿಯ ತಪ್ಪುಗಳನ್ನು ಮಾಡಿದರೆ ಸಾಧ್ಯವಾದದ್ದು ಕೂಡ ಅಸಾಧ್ಯವಾಗುತ್ತದೆ. ಆ ನಿಟ್ಟಿನ ಮೇಲೆ ವಾಟ್ ಆನ್ ಐಡಿಯಾ, ದಗಲ್ಬಾಜಿ ಆಟ, ರಾಂಗ್ ಸರ್ವಿಸ್. ನೀವು ಕೊಟ್ಟಂತಹ ಬಿಟ್ಟಿ ಅಂಕ ನಮಗೇನು ಬೇಕಾಗಿಲ್ಲ, ನಾವು ದುಡಿದು ತಿನ್ನುವವರು ಉಡುಪಿಯವರು. 10 11 ಹೊಸ ಸರ್ವಿಸ್. ಅದೇನೋ ಮಾಡುವ ಪ್ರಯತ್ನದಲ್ಲಿ ಅದೇನೋ ಆಯಿತಂತೆ. 11 ಮೇಲೆ ಸಮಬಲವನ್ನು ಸಾಧಿಸಿಕೊಳ್ಳಲಾಗಿದೆ. 11 each. Yes, 12-11 ಮತ್ತೆ ಮುನ್ನಡೆಯನ್ನು ಕಾದಿರಿಸಿಕೊಳ್ಳುತ್ತಾ ಏಸರ್ಸ್. ಪ್ರಜ್ಞಾ ಶೆಟ್ಟಿ ಮುಖದಲ್ಲಿ ಕೊಂಚ ಮಟ್ಟಿಗೆ ಮಾಯವಾದಂತಹ ಮಂದಹಾಸ, ಟೆನ್ಷನ್ ಮನೆ ಮಾಡುತ್ತಾ ಇದೆ. 12 ಮೇಲೆ ಸಮಬಲವನ್ನು ಸಾಧಿಸಿಕೊಳ್ಳಲಾಗಿದೆ. ಸಂಧ್ಯಾ ತಪ್ಪಿದ ಹೊಡೆತ. ಅಲ್ಲಲ್ಲಿ ಗುರುತಿಸಿಕೊಳ್ಬೇಕು ಸ್ವಯಂ ಸೇವಕಿಯರು. ಮಹಿಳಾ ಮೋರ್ಚಾ ಉಡುಪಿ. ಗುಡ್ ಶಾಟ್. ಸಾನ್ನಿಧ್ಯ 2-0 ಸಾಧನೆಯೊಂದಿಗೆ ಸರಣಿ ಸಣ್ಣನ್ನು ಕೈಗೆತ್ತಿಕೊಂಡಂತಹ ಚೆಂಡು ಅಂಕಣದ ಹೊರಭಾಗದಲ್ಲಿತ್ತು ಎನ್ನುವ ಸಂದೇಶ. 7-2 ಮೇಲೆ 5 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನು ಕಾದಿರಿಸಿಕೊಳ್ಳಲಾಗಿದೆ. ಎಚ್ಚೆತ್ತುಕೊಳ್ಳಬೇಕಾಗ್ತದೆ. ಕ್ಯಾಪ್ಟನ್ಸ್ ಕಳಿಸಿಕೊಡಿ. ಒಂದು ಚೆಂಡಿಗಾಗಿ ಇಬ್ಬರ ಕಾದಾಟ. ജോമൽ കളിക്കുകയും 13-14 സർവീസ് ചെയ്യുന്നു. ಸೆಟ್ಟರ್ ನಿವೇದ್ಯ. ಉಡುಪಿ ಟಾಪರ್ ತಂಡವಾಗಿ ಮೂಡಿ ಬಂದಿದೆ. ತೃತೀಯ ಸೆಟ್ ಅನ್ನು ಗೆದ್ದುಕೊಂಡಿದೆ. ಮುಂದಿನ ಪಂದ್ಯಕ್ಕಾಗಿ ಟೀಮ್ ಸಿಂಧೂರ ಎಸ್ಡಿಎಂ ವಿರುದ್ಧವಾಗಿ ಸಿದ್ಧಿವಿನಾಯಕ್ ಕಟ್ಟೆಗುಡ್ಡೆ. ನಾಗೇಶ್ ಪಳ್ಳಿ ನಮ್ಮ ಜೊತೆ ಅವರಿಗೆ ವೀಕ್ಷಕರಲ್ಲಿ ಮನರಂಜಿಸಿದಂತ ಸಚಿನ್ ಪೇರಡೂರು ಧನ್ಯವಾದಗಳು. ಬಹಳಷ್ಟು ರೋಚಕತೆಯ ಪಂದ್ಯವನ್ನು ನಾವು ನೋಡಿದ್ದೇವೆ. ಇದೀಗ ಎಸ್ಡಿಎಂ ಆಟಗಾರ್ತಿಯರನ್ನು ಒಳಗೊಂಡ ಟೀಮ್ ಸಿಂಧೂರ್ ವಿರುದ್ಧವಾಗಿ ಆಳುವಾಸಿ ನಾಳೆ ವಿದ್ಯಾರ್ಥಿಗಳನ್ನು ಒಳಗೊಂಡಂತ ಸಿದ್ಧಿ ವಿನಾಯಕ ಕಟ್ಟೆಗುಡ್ಡೆ. 2 ತಂಡಗಳು ಒಳಭಾಗಕ್ಕೆ ಆಗಮಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತವೆ.
ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ಭಾರತೀಯ ಜನತಾ ಪಾರ್ಟಿಯ ಉಡುಪಿ ಜಿಲ್ಲೆಯ ಅಧ್ಯಕ್ಷರಂತ ಕುತ್ಯಾರ್ ನವೀನ್ ಶೆಟ್ಟಿ ಅವರು ನಮ್ಮೊಟ್ಟಿಗೆ ಈಗಾಗಲೇ ಸೇರಿಕೊಂಡಿದ್ದಾರೆ. ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸುನಿಲ್ ಕುಮಾರ್ ಅವರು, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರು ಹಿರಿಯರಾದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಕಾಪು ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂಥ ಶ್ರೀಯುತ ಗುರ್ಮೆ ಸುರೇಶ್ ಶೆಟ್ಟಿ, ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿ ತನ್ನ ಇತಿಹಾಸ कोटा श्रीनिवास पुजारी जी की, यशपाल स्वर्ण जी की, भारत माता की. ಭಾರತೀಯ ಜನತಾ ಪಾರ್ಟಿ ಉಡುಪಿ ನಗರ ಅಟಲ್ ಟ್ರೋಫಿಯನ್ನು ಬಹಳ ಯಶಸ್ವಿಯಾಗಿ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಿದೆ. ಈ ಸಂದರ್ಭದಲ್ಲಿ ಈ ಭವ್ಯವಾದ ಮೈದಾನವನ್ನು ಇವತ್ತು ನಿರ್ಮಾಣ ಮಾಡಿದೆ. ಒಂದು ಬದಿಯ ಮೈದಾನಕ್ಕೆ ಈ ಉಡುಪಿ ನಗರದಲ್ಲಿ ಅಂದು ಪಕ್ಷವನ್ನು ಕಟ್ಟಿ ಬೆಳೆಸಿಗೆ ಸಹಕಾರವನ್ನು ನೀಡಿ ನಮಗೆಲ್ಲರಿಗೂ ಪ್ರೇರಣಾದಾಯಕ ಶಕ್ತಿಗಳಂತ ನಮ್ಮ ಕ್ಷೇತ್ರದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಹಿರಿಯರು, ನಮ್ಮ ಮಾರ್ಗದರ್ಶಕರಾದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಸಂಸದರಾದಂಥ ಕೋಟಾ ಶ್ರೀನಿವಾಸ್ ಅಟಲ್ ಟ್ರೋಫಿ ಕಾರ್ಯಕ್ರಮದ ಸಮಾರಂಭದಲ್ಲಿ ನಮ್ಮ ಜೊತೆ ಇದ್ದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹರೀಶ್ ಪಂಜರವರೇ, ವೇದಿಕೆಯಲ್ಲಿರುವಂಥ ಉದಯ್ ಕುಮಾರ್ ಶೆಟ್ರೆ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ನನ್ನೆಲ್ಲ ಬಂಧುಗಳೇ ಮತ್ತು ಸ್ನೇಹಿತರೆ, ಬಹಳ ಪ್ರೀತಿ ಕಾರ್ಯಕ್ರಮ ಇದು. ಬೆಳಗ್ಗಿನವರೆಗೆ ವಾಲಿಬಾಲಿನ ಅಂಗಣದ ಉದ್ಘಾಟನೆಗೆ ಇದುವೇ ಶುಭ ಕಾಲ, ಶುಭ ಗಳಿಗೆ, ಶುಭ ಯೋಗ, ಶುಭ ಕರ್ಣ. 270 ಗ್ರಾಂ ಭಾರದ ಚೆಂಡನ್ನ ಭೂಸ್ಪರ್ಶ ಮಾಡುವುದರ ಮೂಲಕವಾಗಿ ಉಡುಪಿಯ ಎಂಜಿಎಂ ಕಾಲೇಜಿನ ಕ್ರೀಡಾಂಗಣದಲ್ಲಿ ಕೀರ್ತಿಶೇಷ ಡಾಕ್ಟರ್ ಎಸ್ ಆಚಾರ್ಯರವರ ವೇದಿಕೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದ ತರುವಾಯ ಕ್ರೀಡಾಂಗಣದ ಉದ್ಘಾಟನೆ. ಚೆಂಡನ್ನ ಭೂಸ್ಪರ್ಶ ಮಾಡುವುದರ ಮೂಲಕವಾಗಿ ಈ ಒಂದು ಪಂದ್ಯದ ಅಂಗಣದ ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಳುತ್ತಿರುವ ಉಡುಪಿಯ ಜನಮಾನ್ಯ ಜನಪ್ರಿಯ ಶಾಸಕರಾಗಿರುವ ಯಶಪಾಲ್ ಸುವರ್ಣರವರು. ಭಾರತಾಂಬೆಗೆ ಜಯವಾಗಲಿ. ಉಡುಪಿ ನಗರ ಬಿಜೆಪಿ, ಯುವ ಮೋರ್ಚಾ, ಮಹಿಳಾ ಮೋರ್ಚಾ ಇವರುಗಳ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ವಾಲಿಬಾಲ್ ಪಂದ್ಯಾಟದ ಟ್ರೋಫಿಯ ಅನಾವರಣ. ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು, ಗೌರವಾನ್ವಿತ ಶಾಸಕರು ಆಗಿರುವ ಹರೀಶ್ ಪುಂಜಾರ್ ಅವರ ಉಪಸ್ಥಿತಿ, ಕರ್ನಾಟಕ ವಿಧಾನ ಪರಿಷತ್ತಿನ ಗೌರವಾನ್ವಿತ ಶಾಸಕರಾಗಿರುವ ಕಿಶೋರ್ ಕುಮಾರ್ ಅವರ ಸಮಕ್ಷಮದಲ್ಲಿ ಇದೀಗ ಎಲ್ಲರ ಚಿತ್ತ ಆಕರ್ಷಕವಾದ ಪಾರಿತೋಷಕ ದತ್ತ. ಇದೀಗ ಟ್ರೋಫಿಯ ಅನಾವರಣ. ಈ ಪಂದ್ಯಾಟದ ನೇತೃತ್ವ ಉಡುಪಿಯ ಜನಮಾನ್ಯ ಜನಪ್ರಿಯ ಜನಸ್ನೇಹಿ ಜನಾನುರಾಗಿ ಶಾಸಕರಾಗಿರುವ ಯಶಪಾಲ್ ಸುವರ್ಣರವರು. ಮಾನ್ಯ ಹರೀಶ್ ಪೂಂಜರ್ ಅವರ ಆಗಮನ, ಕಿಶೋರ್ ಕುಮಾರ್ ಅವರ ಉಪಸ್ಥಿತಿ ಬಹಳಷ್ಟು ಮೆರುಗು. ಬಿಜೆಪಿಯ ಪ್ರಭಾರಿಗಳಾಗಿರುವ ಉದಯ್ ಕುಮಾರ್ ಶೆಟ್ಟಿ ಇವರ ಇರುವಿಕೆಯನ್ನ, ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವ ಕುತ್ಯಾರು ನವೀನ್ ಶೆಟ್ಟಿ ಅವರ ಉಪಸ್ಥಿತಿ, ಸನ್ಮಾನ್ಯ ಇದೀಗ 2 ಮಹಿಳಾ ತಂಡಗಳನ್ನ ಒಳಭಾಗದಲ್ಲಿ ಪರಿಚಯಿಸಿಕೊಡ್ತಾ ಇದ್ದೇವೆ. ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವ ದೀಪಾ ಪ್ರಭುರವರ ಮಾಲಕತ್ವದ ಮೇಲೆ ಸಾಗಿ ಬಂದಿರುವ ಟೀಮ್ ಸಿಂಧೂರ.
ಮತ್ತೊಂದೆಡೆಯಲ್ಲಿ ಚರಣಿ LIC ಅವರ ಮಾಲಕತ್ವದ ಮೇಲೆ ಸಾಗಿ ಬರುತ್ತಿರುವಂತಹ ಕಟ್ಟಾಗುಡ್ಡೆ ಕೇಸರಿ ಹಸಿರು ಬಣ್ಣದ ಬಲೂನುಗಳನ್ನು ಒಂದರೊಂದರೊಳಗೊಂಡ ಬಲೂನುಗಳು ಅಟಲ್ ಟ್ರೋಫಿಯ ಸಂದೇಶವನ್ನ ಬಾನೆತ್ತರದಲ್ಲಿ ಬಿತ್ತರಿಸುತ್ತಿರುವಂತಹ ಗಾಳಿ ತುಂಬಿದ ಬಲೂನುಗಳನ್ನು ಬಾನೆತ್ತರಕ್ಕೆ ಹಾರಿ ಬಿಡುವುದರ ಮೂಲಕವಾಗಿ ನಿಖಿತಾ, ಶಿಪಾಲಿ, ಪ್ರಿಯಾ, ರಾಜೇಶ್ವರಿ ಗಲಾಟೆಯ ಬಾಲಕರು ಮುಂಬರುವ ದಿನಗಳಲ್ಲಿ ಅದೆಷ್ಟು ಆಸೆಯ ನಿರೀಕ್ಷೆಗಳನ್ನು ಹೊತ್ತವರು ಈ ರಾಜ್ಯ ಈ ದೇಶ ಕಂಡ ಹೆಮ್ಮೆಯ ವಾಲಿಬಾಲ್ ಆಟಗಾರ್ತಿಯರಾಗಬೇಕೆಂಬ ಆಶಯದ ಮೇರೆಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಅತ್ತ ನೀತಾ ಪ್ರಭುರವರ ನಾಯಕತ್ವದ ಮೇಲೆ ಮಾಲಕತ್ವದ ಮೇಲೆ ಸಾಗಿ ಬಂದಿರುವ ಟೀಮ್ ಸಿಂಧೂರು ಐಶ್ವರ್ಯ, ಅಂಜಲಿ, ಅಪೂರ್ವ, ಲಾಸ್ಯ, ಶಗನ್, ಚಂದು, ಸ್ಮಿತಾ, ಪ್ರಿಯಾಂಕಾ, ರಕ್ಷಾ, ಇಂಚರ, ಶ್ರೀಯ, ಸಂಗೀತ ಭಾರತ ರಾಷ್ಟ್ರೀಯ ತಂಡದಲ್ಲಿ ಪರಿಚಯಿಸಿಕೊಂಡ ಸುಗುನ್ ರವರನ್ನು ಪರಿಚಯಿಸಿಕೊಂಡು ಒಂದೆಡೆಯಲ್ಲಿ ಈ ನಾಡು ಕಂಡ ಹಿರಿಯ ಮುತ್ಸದ್ದಿ ಸೋಮಶೇಖರ್ ಭಟ್ ರವರ ನಾಮಧೇಯದ ಮೇಲೆ ಮತ್ತೊಂದೆಡೆಯಲ್ಲಿ ಎಸ್ ವಿಠಲ್ ಶೆಟ್ಟಿಗಾರ್ ಅವರ ನಾಮಧೇಯವನ್ನು ಹೊತ್ತಿರುವ ಎರಡು ಅಂಗನಗಳನ್ನು ಕಂಡುಕೊಂಡು ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು ಯುವ ನಾಯಕರು ಆಗಿರುವ ಕಿಶೋರ್ ಕುಮಾರ್ ಅವರು ವಾಲಿಬಾಲ್ ಚೆಂಡಿಗಾಗಿ ಕಾಯುವ ಹೊತ್ತು ಸಾಗಿ ಬಂದ ಚೆಂಡು ದಿನಕರ ಬಾಬುರವರ ಉಪಸ್ಥಿತಿ ಗುಡ್ ಸರ್ವಿಸ್ ನಮ್ಮ ಶಾಸಕರು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು ಬೆಳ್ತಂಗಡಿಯ ಶಾಸಕರು ಆಗಿರುವ ಹರೀಶ್ ಪೂಂಜಾರ್ ಅವರು ಚೆಂಡನ್ನು ಎದುರುಳಿ ಅಂಗಣಕ್ಕೆ ಕಳುಹಿಕೊಟ್ಟು ಮತ್ತೆ ಭರ್ತಿ 6 ಅಡಿ ಎತ್ತರದ ಮೇಲೆ ಸರ್ವಿಸ್ ಅಂಗಣಕ್ಕೆ ಗುಡ್ ಸರ್ವಿಸ್ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಯಶಸ್ವಿಯಾಗಿ ಚೆಂಡನ್ನು ಕಳುಹಿಕೊಟ್ಟು ಕೆಲವೇ ಕ್ಷಣದಲ್ಲಿ ಭಾಗವಹಿಸಿದ ಲೀಗ್ ಮಾದರಿಯ ಪಂದ್ಯಾಟದಲ್ಲಿ ಅಂತಿಮ ಸುತ್ತಿಗೆ ಆಯ್ಕೆಯನ್ನ ಕಂಡಿರುವ ಎರಡು ಬಲಾಢ್ಯ ನಾರಿಯರ ತಂಡ ಟೀಮ್ ಸಿಂಧೂರು ಮತ್ತು ಕಟ್ಟೆಗುಡ್ಡೆ ದೇವನಗರಿ ಕೇರಳ ತಂಡವನ್ನ ಸೋಲಿಸಿ ಅಂತಿಮ ಸುತ್ತಿಗೆ ಆಯ್ಕೆಯಾಗಿರುವಂತಹ ಟೀಮ್ ಸಿಂಧೂರ ಒಂದೆಡೆಯಲ್ಲಾದರೆ ಮತ್ತೊಂದೆಡೆಯಲ್ಲಿ ಸ್ಟೀವನ್ ಪಿಂಡರ್ ಅವರ ಗರಡಿಯಲ್ಲಿ ಪಳಗಿದಂತಹ ಟೀಮ್ ತಂಡವನ್ನ ಸೆಣಸಾಡಿ ಈ ಹಂತಕ್ಕೆ ಸಾಗಿ ಬಂದಿರುವಂತಹ ದಯವಿಟ್ಟು ತಂಡದ ಕ್ರೀಡಾ ತಾರೆಗಳನ್ನು ಹೊರತುಪಡಿಸಿ ಉಳಿದೆಲ್ಲರಿಗೂ ಧನ್ಯವಾದವನ್ನ ಸಲ್ಲಿಸಿಕೊಂಡು ಬರಮಾಡಿಕೊಂಡಿದ್ದೇವೆ. ಮಾನ್ಯ ಶಾಸಕರು ತಮ್ಮ ಹೆಮ್ಮೆಯ ಕ್ರೀಡಾ ತಾರೆಯನ್ನು ಅಭಿನಂದಿಸಿಕೊಳ್ಳಲಿದ್ದಾರೆ. ಕೊಡವಿಗೊಡೆಯ ಜಗದೋದ್ಧಾರಕ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದ ಸಂದೇಶದ ಮೇಲೆ ಉಡುಪಿ ಜಿಲ್ಲಾ ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷರಾಗಿರುವ ದಿನಕರ ಬಾಬುರವರ ಉಪಸ್ಥಿತಿಯನ್ನು ಕೂಡ ಗೌರವಿಸಿಕೊಂಡು ಶಗುನ್, ನಿಮ್ಮ ಬಾಳು ಬಂಗಾರವಾಗಲಿ. ಕ್ರೀಡಾ ಕ್ಷೇತ್ರದಲ್ಲಿ ನೀವೆನಿಸಿದಷ್ಟು ಎತ್ತರಕ್ಕೆ ಏರಿ ಬನ್ನಿ. 10 ಹಲವು ಪ್ರಶಸ್ತಿ ಪುರಸ್ಕಾರಗಳು ನಿಮ್ಮನ್ನರಸಿ ಬರಲಿ. ಕರ್ನಾಟಕದ ಏಕಲವ್ಯ, ಭಾರತದ ಅರ್ಜುನರಾಗಿ ಮೂಡಿ ಬನ್ನಿ ಎಂಬ ಶುಭವನ್ನು ಹಾರೈಸುತ್ತಾ ಅವರನ್ನ ಗೌರವಿಸಿಕೊಂಡು ನಗದು ಪುರಸ್ಕಾರದ ಮೇಲೆ ಮಾನ್ಯ ಶಾಸಕರ ಆಶಯದಂತೆ ಭಾರತ ರಾಷ್ಟ್ರೀಯ ತಂಡದ ಟೀಮ್ ಕ್ಯಾಪ್ಟನ್ ಶಗುನ್ ವರ್ಮರವರಿಗೆ ಗಟ್ಟಿ ಚಪ್ಪಾಳೆಯ ಅಭಿನಂದನೆಯನ್ನ ಸಲ್ಲಿಸಿಕೊಂಡು ಗೌರವಿಸಿಕೊಳ್ಳುತ್ತಿದ್ದೇವೆ. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ನವೀನ್ ಶೆಟ್ಟಿ ಅವರ ಉಪಸ್ಥಿತಿ ಈ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ತಾನು ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಸಂಸ್ಥೆಯ ಕೀರ್ತಿಯನ್ನ ಭಾರತ ರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದ ಹೆಗ್ಗಳಿಕೆಯ ರಾಮಚಂದ್ರ ಕುಂದರ್ ಅವರು ಅವರನ್ನು ಈ ವೇದಿಕೆಯಲ್ಲಿ ಮಾನ್ಯ ಶಾಸಕರ ಆಶಯದಂತೆ ಗೌರವಿಸಿಕೊಳ್ಳುತ್ತಿದ್ದೇವೆ. ಸಹಕಾರಿ ಕ್ಷೇತ್ರದಲ್ಲಿ ಸನ್ಮಾನ್ಯ ರಾಮಚಂದ್ರ ಕುಂದರ್ ಅವರನ್ನ ಗೌರವಿಸಿಕೊಂಡು ಮಾಲಕತ್ವದ ಮೇಲೆ ತೃತೀಯ ಟೀಮ್ ಥರ್ಡ್ ಪ್ಲೇಸ್ ನಿಮ್ಮನ್ನ ಬರಮಾಡಿಕೊಳ್ತಾ ಇದ್ದೇವೆ. ಬನ್ನಿ. ಸ್ಟೀವನ್ ಸರ್ ಅವರ ಗರಡಿಯಲ್ಲಿ ಪಳಗಿರುವಂತಹ ಏಸಸ್ ತಂಡವನ್ನ ಕೂಡ ವೇದಿಕೆಗೆ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ. ಇಂದ್ರಾಣಿ ಪಂಚದುರ್ಗ ಪರಮೇಶ್ವರಿ ಟೀಮ್ ನಿಮ್ಮನ್ನ ವೇದಿಕೆಗೆ ಆಮಂತ್ರಿಸಿಕೊಳ್ಳುತ್ತಾ
ತೃತೀಯ ಬಹುಮಾನ. ಅದ್ಭುತವಾದ ಪ್ರೌಢಿಮೆಯನ್ನ ವಾಲಿಬಾಲಿನ ಎಲ್ಲ ಕೌಶಲ್ಯ ಬಾಲಕಿಯರ ವಿಭಾಗದ ಪಂದ್ಯಗಳನ್ನ ಪ್ರಾರಂಭಿಸಿಕೊಳ್ಳುವುದಕ್ಕೆ ಕ್ಷಣಗಣನೆ. ಕ್ರೀಡೆಗಳಿಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡುತ್ತಿರುವವರು ಶಾಸಕರಾದ ಪ್ರಥಮ ಅವಧಿಯಲ್ಲೇ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡುತ್ತಿರುವ ಉಡುಪಿ ವಿಧಾನಸಭಾ ಕ್ಷೇತ್ರದ ಜನಮಾನ್ಯ ಶಾಸಕರಾಗಿರುವ ಯಶ್ಪಾಲ್ ಸುವರ್ಣರವರ ಬನ್ನಿ ಒಳಭಾಗಕ್ಕೆ. ಒಂದೆಡೆಯಲ್ಲಿ ನೀತಾ ಪ್ರಭುರವರ ಮಾಲಕತ್ವದ ಮೇಲೆ ಟೀಮ್ ಸಿಂಧೂರ, ಮತ್ತೊಂದೆಡೆ ಚರಣ್ LIC ಇವರ ಮಾಲಕತ್ವದ ಮೇಲೆ ಸಿದ್ಧಿವಿನಾಯಕ ಕಟ್ಟೆಗುಡ್ಡೆ. ಈ ಎರಡು ತಂಡಗಳ ಮಧ್ಯೆ ನಡೆಯುತ್ತಿರುವಂತಹ ವಾಲಿಬಾಲ್ ಪಂದ್ಯಾಟ ಅಟಲ್ ಟ್ರಾಫಿ 2025ಕ್ಕಾಗಿ ಹೋರಾಟ. ಎಸ್, ರಾಷ್ಟ್ರೀಯ ತಂಡದ ನಾಯಕಿಯ ಆಟ. ಶಗುನ್ ವರ್ಮಾ ಬಾನೆತ್ತರಕ್ಕೆ ಜಿಗಿದು ಚೆಂಡಿಗೆ ಬಿಗಿದಾದ ಹೊಡೆತವನ್ನು ಹೊಡೆದು ಸರ್ವಿಸ್ ಅನ್ನು ಉಳಿಸಿಕೊಂಡ ಚರಣ್. ನೀತಾ ಪ್ರಭುರವರ ಮಾಲಕತ್ವದ ಮೇಲೆ ಅವರ ನಾಮಧೇಯವನ್ನು ಹೊತ್ತಿರುವ ಆ ಭಾಗದಿಂದ ಸಾಗಿ ಬಂದ ಚೆಂಡು, ಈ ಭಾಗದಿಂದ ಸಾಗಿ ಬಂದ ಚೆಂಡಿಗೆ ಆ ಭಾಗದ 6 ಅಡಿ ಎತ್ತರದ ಬಾಲೆಯ ಹೊಡೆತ. 2-0. ಎಸ್, ರಿಸೀವ್, ಗುಡ್ ಪಾಸ್. ಎಸ್, ನಿಖಿತಾ ಗೌಡ, ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಪ್ರತಿಭೆ. ನಿಖಿತಾ ಕಂಗೊಳಿಸುವ ಅಂಗಣದಿಂದ ಪ್ರಿಯಾಂಕಾ ಹೊಡೆದ ಸಿದ್ಧಿವಿನಾಯಕ ಕಟ್ಟೆಗುಡ್ಡೆ. ವಾಲಿಬಾಲಿನ ಕನ್ನಿಂಗ್ ಹರ್ಷಿತಾ, ಜಾಣ್ಮೆ, ಬುದ್ಧಿವಂತಿಕೆ. ಸರ್ವಿಸ್, ಹೊಡೆತಕ್ಕೆ ಬಲವಾದ ತಡೆ. ಪ್ರಿಯಾಂಕಾ, ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಆಟಗಾತಿ ಪ್ರಿಯಾಂಕಾ ಬಲು ಎತ್ತರಕ್ಕೆ ಜಿಗಿದು ಚೆಂಡನ್ನ ತಡೆದು 4-2 ಸಾಧನೆಯ ಮೇಲೆ ಟೀಮ್ ಸಿಂಧೂರ. ಮತ್ತೆ ಲಿಖಿತ, ಅದ್ಭುತವಾದ ಲಿಖಿತಾ ಗೌಡ. ಆಗುತ್ತೆ. ಓ, ನಮ್ಮ ಹೆಣ್ಣು ಮಕ್ಕಳ ತಾಕತ್ತು ನೋಡಿ. 2 ಅಂಕದ ವ್ಯತ್ಯಾಸ, 2 ಅಂಕದ ಮುನ್ನಡೆಯನ್ನ ಸಾಧಿಸಿಕೊಂಡಿರುವಂತಹ ಟೀಮ್ ಸಿಂಧೂರ. ಭಾರತ ರಾಷ್ಟ್ರೀಯ ತಂಡದ ಟೀಮ್ ಕ್ಯಾಪ್ಟನ್. ಈ ಭಾಗಕ್ಕೆ ಬರಲೊಪ್ಪದ ಚೆಂಡು ಆ ಭಾಗದಲ್ಲಿ ಭೂಸ್ಪರ್ಶವನ್ನ ಕಂಡು ಮತ್ತೆ ಸರ್ವಿಸ್ ತಂಗಳಕ್ಕೆ 6 ಕ್ರಮಾಂಕದ ಮೇಲೆ ಲಿಖಿತಾ. ಐದು 5 ಸಮಬಲದಲ್ಲಿ ಪಂದ್ಯಾಟ. ಗುಡ್ ಸರ್ವಿಸ್ ಲಿಖಿತಾ, ಗುಡ್ ಪಾಸ್. ಶ್ರೀಯಾ, ಕಾರ್ಕಳದ ಶ್ರೀಯಾ ತನ್ನೆಲ್ಲ ಶಕ್ತಿಯನ್ನ ಅಂಗೈಯಲ್ಲಿ ಕೇಂದ್ರೀಕರಿಸಿಕೊಂಡು ಚೆಂಡಿನ ಮೇಲೆ ಬಲ ಪ್ರಯೋಗಿಸಿ ತಪ್ಪನ್ನ ಗುರುತಿಸಿಕೊಳ್ಳಲಾಗಿದೆ.
ಮತ್ತೆ 6ನೆಯ ಅಂಕದಲ್ಲೂ ಕೂಡ ಸಮಬಲದ ಹೋರಾಟ. ದಿನೇಶ್ ಅಮೀನ್ ಅವರ ಸ್ಪರ್ಶದ ಮೇಲೆ ಮತ್ತೆ ಸರ್ವಿಸ್ ಚೆಂಡು 6 ಈಚ್. ಕ್ರೀಡಾ ಪ್ರೇಮಿ ಪ್ರೋತ್ಸಾಹಕರಾದ ಪ್ರಭಾಕರ ಪೂಜಾರಿ ಅವರು ಎಸ್ 7ರ ಸಮಬಲದ ಮೇಲೆ ಸರ್ವಿಸ್ ಚೆಂಡು ಸಿಂಧೂರ, ಟೀಮ್ ಸಿಂಧೂರ. ಎಸ್ ಸರ್ವಿಸ್ ಗೆದ್ದವರಿಗೆ ಚೆಂಡು, ಗೆದ್ದವರಿಗೆ ಈ ಜಾಗದ ಧೂಳಿನ ಕಣ. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವ ನಂದನ್ ಮಲ್ಯರವರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ಆಗಮನಕ್ಕಾಗಿ ಸಂತೋಷವನ್ನ ವ್ಯಕ್ತಪಡಿಸಿಕೊಂಡು ನಿಮಗೆ ನಮ್ಮೆಲ್ಲರ ಭಾವ. ಎಸ್ ವಿಠ್ಠಲ ಶಿಟ್ಟಿಗಾರ್ ಅವರ ನಾಮಧೇಯದ ಅಂಗಣದಲ್ಲಿ ಎಸ್ ಶಗುನ್ ವಾಲಿಬಾಲಿನ ಈ ಚೆಂಡಿನ ಭಾರ 260 ಗ್ರಾಂ ಭಾರ. ಒಳಭಾಗದಲ್ಲಿ ಗಾಳಿ ತುಂಬಿದ ರಬ್ಬರ್ ಚೀಲ, ಹೊರಭಾಗದಲ್ಲಿ ಚರ್ಮದ ಹೊದಿಕೆ. ಎಸ್ ಬಾನೆತ್ತರಕ್ಕೆ ನೆಗೆದು ಚೆಂಡಿಗೆ ಬಿಗಿ ಹೊಡೆದು ಎಸ್ ಆಗುತ್ತೆ, ಆಗೋದಿಲ್ಲ ಎನ್ನುವ ಸವಾಲೇ ಇಲ್ಲ. 8-10 ಮೇಲೆ ತುರ್ತು ಸಭೆ ಕರೆಯಲಾಗಿದೆ. ಗೌಪ್ಯ ಸಮಾಲೋಚನೆಗಾಗಿ ತುರ್ತು ಸಭೆ ಕರೆಯಲಾಗಿದೆ. ಕೇಂದ್ರದ ಶ್ರೇಯ ಉಡುಪಿ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರು ಕುತ್ಯಾರು ನವೀನ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಉದ್ಘಾಟನಾ ಸಮಾರಂಭ 9-10 9-10 ಮೇಲೆ ಸರ್ವಿಸ್ 10-10 ಸಮಬಲ. 15 ಅಂಕಗಳ ಬೆಸ್ಟ್ ಆಫ್ 3 ಸೆಟ್ಸ್. 15 ಅಂಕಗಳ ಬೆಸ್ಟ್ ಆಫ್ 3 ಸೆಟ್ಸ್. ಟೀಮ್ ಕ್ಯಾಪ್ಟನ್ ಆಗುತ್ತೆ. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆಗೋದಿಲ್ಲ ಅಂತ ಸುನೀತಾ ವಿಲಿಯಮ್ಸ್ ಕೈಕಟ್ಟಿ ಕುಳಿತಿದ್ದಾರೆ. ತಿಂಗಳುಗಟ್ಟಲೆ ಆಕಾಶದಲ್ಲಿ ಹಾರಾಡೋದಕ್ಕೆ ಸಹಾಯ ನಿರ್ಮಾಣ ಮಾಡಬಲ್ಲ ನಮ್ಮ ಪ್ರತಿಭೆಗಳು. ಯಾವುದೇ ಜಾತಿ, ಮತ, ಕುಲ, ಗೋತ್ರ, ವರ್ಣ, ಬಡವ, ಶ್ರೀಮಂತ ಎಂಬ ಕಟ್ಟುಪಾಡುಗಳಿಲ್ಲದೆ ಎಲ್ಲರನ್ನ ಒಗ್ಗೂಡಿಸುವ ಶಕ್ತಿ ಇದ್ದಾರೆ. ಅದು ಕ್ರೀಡಾ ಜಗತ್ತಿಗೆ ಮಾತ್ರ. ಮಹಾನ್ ನಾಯಕನಿಗೆ ಅಂದೇ ಗೊತ್ತಿತ್ತು, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ. ಎಸ್ 10 ಕಟ್ಟೆಗುಡ್ಡ ಸ್ವಲ್ಪ ಹೊತ್ತು 11ರ ಸಮಬಲ. ಸರ್ವಿಸ್ ಗುಡ್ ಟು ಸಿ ಯು. ಐಡಿಯಾ ಗುಡ್ ಐಡಿಯಾ. ಆರತಿಯ ಜಾಣ್ಮೆ ಸಿದ್ಧಿವಿನಾಯಕ ಕಟ್ಟೆಗುಡ್ಡೆಗೆ 12-11ರ ಸಾಧನೆ. ಬಾಲೆಯರಿಗಂತೂ ಬಂಗಾರದ ಮೇಲೆ ಕಣ್ಣು. 12-12ರ ಸಮಬಲ. ಪ್ರತಿಯೊಂದು ಅಂಕಕ್ಕೂ ಹೋರಾಟ. ನಾರಿಯರ ವಿಭಾಗ ಕಾಲೇಜ್
ಪ್ರಿಯಾಂಕಾ ಯಶಸ್ವಿ ಜಾಣ್ಮೆಯ ಮೂಲಕವಾಗಿ ಸರ್ವಿಸ್ ಅಂಗಳಕ್ಕೆ ಸಾಗಿ ಬಂದಿರುವ ಎಸ್ 14-12 ಸೆಟ್ ಯಾವ ರೀತಿ ಸ್ವೀಕರಿಸಬೇಕು ಎನ್ನುವುದಾಗಿ ಕಟ್ಟೆಗುಡ್ಡೆಯಲ್ಲಿ ಬಿಗಿ ವಾತಾವರಣ, ಟೀಮ್ ಸಿಂಧೂರದಲ್ಲಿ ನಗುವಿನ ವಾತಾವರಣ. ಏನಾಗುತ್ತೋ ನೋಡೋಣ. ಎಸ್, ಅಲ್ಪ ಕಾಲದ ವಿಶ್ರಾಂತಿಯ ಬಳಿಕ ಮತ್ತೆ ತಂಡಗಳನ್ನು ಒಳಭಾಗಕ್ಕೆ ಆಮಂತ್ರಿಸಿಕೊಂಡು ಕೊನೆಯ ಕ್ಷಣಗಳನ್ನೇ ಪ್ರಥಮ ಸೆಟ್ನಲ್ಲಿ ಸರ್ವಿಸ್ ನೀತಾ ಪ್ರಭುರವರ ಮುಖದಲ್ಲಿ ನಗು, ಮೊದಲ ಸೆಟ್ ಅನ್ನ ಜಯಿಸಿದ ಸಂಭ್ರಮದ ನಗು. ಇವರನ್ನೆಷ್ಟೊತ್ತು ಪ್ರಾರ್ಥಿಸಿದ್ದಾರೋ ಗೊತ್ತಿಲ್ಲ. ಆಗಮಿಸಿ ನಮ್ಮೆಲ್ಲರನ್ನ ಹುರಿದುಂಬಿಸಿ ನಿರ್ಗಮಿಸುತ್ತಿರುವಂತಹ ಕರ್ನಾಟಕ ವಿಧಾನ ಪರಿಷತ್ತಿನ ಗೌರವಾನ್ವಿತ ಶಾಸಕರಾಗಿರುವ ಕಿಶೋರ್ ಕುಮಾರ್ ಅವರಿಗೆ ಈಗೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸಿಕೊಳ್ಳುತ್ತಿದ್ದೇವೆ. ನಿಮ್ಮ ಆಗಮನ ನಮಗೊಂದಿಷ್ಟು ಸ್ಫೂರ್ತಿಯನ್ನು ತಂದಿದೆ. ಎಸ್, ದ್ವಿತೀಯ ಸೆಟ್ಗಾಗಿ ತಂಡಗಳನ್ನು ಒಳಭಾಗಕ್ಕೆ ಬರಮಾಡಿಕೊಂಡು ಎಸ್, ಉಡುಪಿ ನಗರಸಭೆಯ ಅಂದಿನ ಸದಸ್ಯರುಗಳಾಗಿರುವ ಸನ್ಮಾನ್ಯ ವಿಜಯ್ ಕೊಡವರವರು, ಸಂತೋಷ್ ಜತ್ತನ್, ಸರ್ವಿಸ್ ರಿಸೀವ್, ಕಟ್ಟೆಗುಡಿ ಸರ್ವಿಸ್ ಅಲ್ಲಿ ಗುಡ್ ಸರ್ವಿಸ್. ಎಸ್, ಕೈ ಜಾರಿದ ಚೆಂಡು ಲಾಭವೆತ್ತಿದ ಕಟ್ಟೆಗುಡ್ಡೆ. ಆಗುತ್ತಮ್ಮ, ಆಗೋದಿಲ್ಲ. ಎಸ್, ಶಗುನ್ ವರ್ಮಾ 4-1. ಎಸ್ ಎಸ್, ವಾಲಿಬಾಲಿನ ಎಲ್ಲ ಕೌಶಲ್ಯಗಳನ್ನು ತಮ್ಮದಾಗಿಸಿಕೊಂಡಿರುವ ಈ ಪ್ರತಿಭೆಗಳು ಶ್ರೇಯಾ ಕಾರ್ಕಳ ಗೆದ್ದರೆ ಬಂಗಾರ, ಬಿದ್ದರೆ ದ್ವಿತೀಯ ಬಹುಮಾನ. 5-1, 4 ಅಂಕದ ವ್ಯತ್ಯಾಸ. ನಾವು 5-1. 6-1, 6-1 ಸಾಧನೆಯ ಮೇಲೆ 6-1 ಶಗುನ್ ಸರ್ವಿಸ್ ಅಂಗಳಕ್ಕೆ 6-1. ಜಾಳಿಗೆಯ ಸ್ಪರ್ಶ ತಪ್ಪನ್ನ ತಿಳಿಯಪಡಿಸಿ ಟೀಮ್ ಸಿಂಧೂರಕ್ಕೆ ಒಪ್ಪಿಸಲಾಗಿದೆ. ನಾವು 7-1, 7-1 ಸಾಧ್ಯತೆಯ ಬೆಲೆ. ಟೀಮ್ ಸಿಂಧೂರ 6 ಅಂಕಗಳ ಮುನ್ನಡೆಯನ್ನ ಸಾಧಿಸಿಕೊಂಡು ಪ್ರಥಮ ಸೆಟ್ ಅನ್ನು ಜಯಿಸಿಕೊಂಡ ಟೀಮ್ ಸಿಂಧೂರ ದ್ವಿತೀಯ ಸೆಟ್ ನಲ್ಲಿ 7-1. ಎಸ್, ಭೂಸ್ಪರ್ಶ ಮಾಡಲೊಪ್ಪದ ಚೆಂಡು. ತೆಳ್ಳಗಿನ ನೀಳ ಕಾಯ
ಗಾಳಿಯಲ್ಲಿ ತೇಲಬಲ್ಲ ಸಾಮರ್ಥ್ಯ ತನ್ಮೂಲಕವಾಗಿ ಎದುರೊಳೆ ಅಂಗಣದ ಚೆಂಡನ್ನ ತಡೆದು 8-1 ಸಚಿನ್. ಪುರುಷರ ವಿಭಾಗದ ಪಂದ್ಯಾಟಗಳಿಗಾಗಿ ಸಚಿನ್ ಉದ್ಯಾವರ ಸಂಪರ್ಕಿಸ್ತಾ ಇದ್ದಾವೆ. ಪುರುಷರ ಸರಿ, ಮಾಲಕತ್ವದ ಮೇಲೆ ಕಟ್ಟೆಗುಡ್ಡೆ ನೀತಾ ಪ್ರಭುರವರ ಮಾಲಕತ್ವದ ಮೇಲೆ ಟೀಮ್ ಸಿಂಧೂರ ಇತ್ತ ಮತ್ತೆ ಸಭೆ ಕರೆಯಲಾಗಿದೆ. ಇರುವಂತಹ ವಾಲಿಬಾಲ್ ಪಂದ್ಯಾಟ ಸ್ನೇಹ ಪ್ರೀತಿಯ ಮೂಲಕವಾಗಿ ವೈರಿಗಳ ಮನಸ್ಸನ್ನು ಕೂಡ ಗೆದ್ದು ಜಗತ್ತಿನಾದ್ಯಂತ ತನ್ನ ಕೀರ್ತಿಯನ್ನ ಪಸರಿಸಿಕೊಂಡಿರುವ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿರವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ನಾವು 3-9 ಕಟ್ಟೆಗುಡ್ಡೆ ಸರ್ವೀಸ್. ಎಸ್ 10-3 ಅದ್ಭುತವಾದ ಪ್ರದರ್ಶನವನ್ನು ತೋರ್ಪಡಿಸಿಕೊಂಡು ಮುಂಬರುವ ದಿನಗಳಲ್ಲಿ ಬ್ಯಾಂಕ್, LIC, ರೈಲ್ವೆ, ಅಂಚೆ ಇಲಾಖೆ, ತೈಲ ನಿಗಮ, ಅರಣ್ಯ ಇಲಾಖೆ ಮತ್ತು ಇತರ ಸಂಸ್ಥೆಗಳಲ್ಲಿ ಉದ್ಯೋಗಾವಕಾಶ ಸ್ಪೋರ್ಟ್ಸ್ ಕೋಟಾದಡಿಯಲ್ಲಿ ಸರ್ವೀಸ್. ಉಡುಪಿಯ ಜನಪ್ರಿಯ ಶಾಸಕರಾಗಿರುವ ಯಶ್ಪಾಲ್ ಸುವರ್ಣರವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವಂತಹ ನಗರ ಬಿಜೆಪಿ ಯುವ ಮೋರ್ಚಾ, ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ನಡೆಯುತ್ತಿರುವ ಅಂತಾರಾಜ್ಯ ಮಟ್ಟದ ಮಹಿಳಾ ವಿಭಾಗದ ವಾಲಿಬಾಲ್ನ ಫೈನಲ್ ಮ್ಯಾಚ್. ಇದು ಬುದ್ಧಿವಂತಿಕೆ, ಇದು ಜಾಣ್ಮೆ, ಐಡಿಯಾ. ಹರಿಣಾಕ್ಷಿ ಎಸ್ 11-5. ಶ್ರೇಯಾ 11-5. ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ತಾರೆ ಶಗುನ್ ವರ್ಮಾ 12-5 ಸಾಧನೆಯ ಮೇಲೆ ಟೀಮ್ ಸಿಂಧೂರ ಎಳೆಯ ಹರಿಯದಲ್ಲೇ ಮುಂದೊಂದು ದಿನ ಭಾರತದ ಮಹೋನ್ನತ ವಾಲಿಬಾಲ್ ಆಟಗಾತಿಯಾಗುವ ಕನಸು ಶಗುನ್ ವರ್ಮಾ. ಎಂ ಸೋಮಶೇಖರ್ ಭಟ್ ಅವರ ನಾಮಧೇಯದ ಅಂಗಣದಿಂದ 13ನೆಯ ಸರ್ವಿಸ್ ಅನ್ನ ದ್ವಿತೀಯ ಸೆಟ್ನಲ್ಲಿ ಟೀಮ್ ಸಿಂಧೂರ ಮ್ಯಾಚ್ ಪಾಯಿಂಟ್ 14-6. ಸಚಿನ್ ಯಾರ ಮುಖ ಹೇಗಿದೆಯೋ ಗೊತ್ತಿಲ್ಲ, ನೀತಾ ಪ್ರಭುರವರ ಮುಖವಂತೂ ಎಸ್ 14-6. ಶಾರ್ಟ್ ಲಿಫ್ಟ್ಗೆ ಯಶಸ್ವಿ ಹೊಡೆತದ ಮೂಲಕವಾಗಿ ಪಂದ್ಯವನ್ನು ಜಯಿಸಿಕೊಂಡು ಮಹಿಳಾ ವಿಭಾಗದಲ್ಲಿ 2020 ಅಟಲ್ ಟ್ರೋಫಿಯನ್ನು NGM ಮೈದಾನದಲ್ಲಿ ತಮ್ಮದಾಗಿಸಿಕೊಂಡ ಹೆಗ್ಗಳಿಕೆಯ
ಟೀಮ್ ಸಿಂಧೂರ. ಟೀಮ್ ಸಿಂಧೂರ ಜಯವನ್ನ ಸಾಧಿಸಿಕೊಂಡು ಸಿದ್ಧಿವಿನಾಯಕ ಕಟ್ಟೆಗುಡ್ಡೆ ಮುಂಬರುವ ದಿನಗಳಲ್ಲಿ ಜಯವನ್ನ ಸಾಧಿಸಬೇಕೆಂಬ ಆಶಯವನ್ನ ಹೊತ್ತು ಇಪ್ಪತ್ತೇಳು 12/2025 ಶನಿವಾರ, ಅದೇ ರೀತಿಯಲ್ಲಿ 26ನೇ ತಾರೀಕಿನಂದು ಯಶ್ಪಾಲ್ ಎಸ್ ಸುವರ್ಣರವರು ದಯವಿಟ್ಟು ಹರಿಣಾಕ್ಷಿ ಅವರ ವೇದಿಕೆಗೆ ಆಗಮಿಸಿಕೊಂಡು ಮಾನ್ಯ ಶಾಸಕರ ಮೂಲಕವಾಗಿ ಬೆಸ್ಟ್ ಸೆಟ್ಟರ್ ಅತ್ಯುತ್ತಮ ಪಾಸರ್ ಬಹುಮಾನವನ್ನು ಹರಿಣಾಕ್ಷಿ ವೈಯಕ್ತಿಕ ವಿಭಾಗದ ಬಹುಮಾನ ಬೆಸ್ಟ್ ಪಾಸರ್ ಸಚಿನ್, ಬೆಸ್ಟ್ ಪಾಸರ್, ಅದೇ ರೀತಿಯಲ್ಲಿ ಬೆಸ್ಟ್ ಅಟ್ಯಾಕರ್ ಅತ್ಯುತ್ತಮ ಹೊಡೆತಗಾತಿ ಅವಾರ್ಡ್ನಿಂದ ಬಲಿಷ್ಠ ಬಾಹುಗಳ ಮೇಲೆ ಬಲವಾದ ಹೊಡೆತವನ್ನು ಸಿಡಿಸಿದ ಪ್ರಿಯಾಂಕ ಬೆಸ್ಟ್ ಅಟ್ಯಾಕರ್. ಅದ್ಭುತವಾದ ಹೊಡೆತಗಳ ಮೂಲಕವಾಗಿ ಪಂದ್ಯದ ಗೆಲುವನ್ನ ತನ್ನತ್ತ ಕಡೆಗೆ ತೆಗೆದುಕೊಂಡ ಪ್ರಿಯಾಂಕ ಬೆಸ್ಟ್ ಅಟ್ಯಾಕರ್. ಪ್ರಿಯಾಂಕ ಅದೇ ರೀತಿಯಲ್ಲಿ ಬೆಸ್ಟ್ ಆಲ್ರೌಂಡರ್ ಸವ್ಯಸಾಚಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡ ಪ್ರಬುದ್ಧ ಕ್ರೀಡಾ ತಾರೆ ಇವರೇ ನಿಖಿತಾ ಗೌಡ ಅದ್ಭುತವಾದ ಪ್ರೌಢಿಮೆಯನ್ನು ತೋರ್ಪಡಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಸವ್ಯಸಾಚಿ ಬೆಸ್ಟ್ ಆಲ್ರೌಂಡರ್. ದ್ವಿತೀಯ ಬಹುಮಾನವನ್ನ ತಮ್ಮದಾಗಿಸಿಕೊಂಡಿರುವಂತಹ ಟೀಮ್ ಜನನಿ LIC ಅವರ ಮಾಲಕತ್ವದ ಮೇಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಮೀನುಗಾರಿಕಾ ಫೆಡರೇಷನ್ ಅಧ್ಯಕ್ಷರಾಗಿ, ಮಹಾಲಕ್ಷ್ಮಿ ಬ್ಯಾಂಕಿನ ಅಧ್ಯಕ್ಷರಾಗಿ ಆ ಆರ್ಥಿಕ ಸಂಸ್ಥೆಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಿದ ಹೆಗ್ಗಳಿಕೆಗೆ ಪಾತ್ರರು, ಬಿಜೆಪಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಉಡುಪಿಯ ಜನಮಾನ್ಯ ಶಾಸಕರಾಗಿರುವಂತಹ ಸನ್ಮಾನ್ಯ ಯಶ್ಪಾಲ್ ಎಸ್ ಸುವರ್ಣರವರ ಮೂಲಕವಾಗಿ ಬಹುಮಾನ ವಿತರಣಾ ಸಮಾರಂಭ ನಡೆಯಲಿಕ್ಕಿದೆ. ಸೆಕೆಂಡ್ ಪ್ಲೇಸ್ ಗೋಸ್ ಟು ಸಿದ್ಧಿವಿನಾಯಕ ಕಟ್ಟೆಗುಡ್ಡೆ. ಆಕರ್ಷಕವಾದ ಪಾರಿತೋಷಕ ಸೆಕೆಂಡ್ ಪ್ಲೇಸ್ ದ್ವಿತೀಯದ ಬಹುಮಾನವನ್ನು ತಮ್ಮದಾಗಿಸಿಕೊಂಡಿರುವಂತಹ ಹೆಮ್ಮೆಯ ತಂಡ 15 ನಗದಿನ ಮೇಲೆ ಮುಖ ತುಂಬ ನಗುವನ್ನು ತಂದುಕೊಂಡು ದ್ವಿತೀಯ ಬಹುಮಾನವನ್ನು ತಮ್ಮದಾಗಿಸಿಕೊಂಡ ಬಾಲೆಯರ ಟೀಮ್ ಇದುವೇ ಕಟ್ಟೆಗುಡ್ಡೆ. ಫಸ್ಟ್ ಪ್ಲೇಸ್ ತಾವಾಡಿದ ಎಲ್ಲ ಪಂದ್ಯಾಟಗಳಲ್ಲಿ ಅಜಯರಾಗಿ ವಿಜಯರಾಗಿ ಮೊದಲಿಗರಾಗಿ ಮೂಡಿಬಂದ ಮಹಿಳಾ ವಿಭಾಗದ ಬಲಾಢ್ಯ ತಂಡ ಇದುವೇ ನೀತಾ ಪ್ರಭುರವರ ಮಾಲಕತ್ವದ ಮೇಲೆ ಟೀಮ್ ಸಿಂಧೂರ ತನ್ಮೂಲಕವಾಗಿ ಪ್ರಥಮದ ಬಹುಮಾನದ ಸಂತೋಷದ ನಗುವನ್ನು ಸೂಸುತ್ತಾ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವಂತಹ ನಮ್ಮ ಪ್ರತಿಭೆಗಳು ಯಾರು ಎಷ್ಟು ಬಾರಿ ದೇವಸ್ಥಾನಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ. ನೀತಾ ಪ್ರಭುರವರು ಮಾತ್ರ ಮುಂಜಾನೆದ್ದು ದೇವರ ದರ್ಶನವನ್ನ ಮಾಡಿ ತನ್ನ ತಂಡವನ್ನು ಅಂಗಣಕ್ಕಿಳಿಸಿ ಬಂಗಾರದ
ಪಾರಿತೋಷಕವನ್ನು ಮುಡಿಗೇರಿಸಿಕೊಂಡ ಹೆಗ್ಗಳಿಕೆ. ಟೀಮ್ ಸಿಂಧೂರ ಫಸ್ಟ್ ಪ್ಲೇಸ್. First place goes to Team Sindhura. Team Sindhura. Players. ಧೂಮಾವತಿ ಎಡ್ಮೇರು ಆ ತಂಡ ವ್ಯವಸ್ಥಾಪಕರನ್ನ ಕೇಳಿಕೊಡ್ತಾ ಇದ್ದಾವೆ, ದಯವಿಟ್ಟು ವಿಳಂಬಕ್ಕೆ ಅನುವು ಮಾಡಿಕೊಡ್ಬೇಡಿ, ತಕ್ಷಣ ನಿಮ್ಮ ತಂಡವನ್ನ ಕಳಿಸ್ಕೊಡಿ. ಅದೆಷ್ಟೋ ದಿನಗಳ ಹೋರಾಟ, ಲಕ್ಷಾಂತರ ರೂಪಾಯಿಗಳ ಆಯವ್ಯಯದ ಮೇಲೆ ನಡೆಯುತ್ತಿರುವಂತಹ ಪಂದ್ಯಾಟವಿದು. ದಯವಿಟ್ಟು ತಂಡಗಳ ಆಟಗಾರರ ಸಹಕಾರವನ್ನ ಕೇಳಿಕೊಡ್ತಾ ಇದ್ದಾವೆ. ಈ ಚಳಿಯ ವಾತಾವರಣದಲ್ಲಿ